ಆಗಾಹ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ. ವೇದಗಳಲ್ಲಿ ಪಾರಂಗತರು, ಓಂಕಾರವನ್ನು ಜಪಿಸುವವರು ಮತ್ತು ಸನ್ಯಾಸದಲ್ಲಿ ಮಹಾಯತಿಗಳಾದವರು ಬ್ರಹ್ಮನ್ನನ್ನು ಸೇರುತ್ತಾರೆ. ಇಂತಹ ಪರಿಪೂರ್ಣತೆಯನ್ನು ಬಯಸಿ ಮನುಷ್ಯನು ಬ್ರಹ್ಮಚರ್ಯವನ್ನು ಆಚರಿಸುತ್ತಾನೆ. ಮೋಕ್ಷವನ್ನು ಪಡೆಯಬಹುದಾದ ಈ ಪ್ರಕ್ರಿಯೆಯನ್ನು ನಾನು ನಿನಗೆ ಈಗ ಸಂಗ್ರಹವಾಗಿ ವಿವರಿಸುವೆನು. ಸರ್ವದ್ವಾರಾಣಿ ಸಂಯಮ್ಯ ಮನೋ ಹೃದಿ ನಿರುಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಂ. ಎಲ್ಲ ಇಂದ್ರಿಯಗಳ ಚಟುವಟಿಕೆಗಳ ವಿಷಯದಲ್ಲಿ ನಿರ್ಲಿಪ್ತನಾಗಿರುವುದೇ ಯೋಗ ಸ್ಥಿತಿ. ಎಲ್ಲ ಇಂದ್ರಿಯ ದ್ವಾರಗಳನ್ನು ಮುಚ್ಚಿ ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿ ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ ಮನುಷ್ಯನು ಯೋಗಧಾರಣೆ ಮಾಡುತ್ತಾನೆ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಕರನ್ ಮಾಂ ಅನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಈ ಯೋಗಧಾರಣೆಯ ಸ್ಥಿತಿಯನ್ನು ಸಾಧಿಸಿ ವರ್ಣಗಳ ಪರಮ ಸಂಯೋಜನೆಯಾದ ಓಂ ಎಂಬ ಅಕ್ಷರವನ್ನು ಉಚ್ಚರಿಸುತ್ತಾ ದೇವೋತ್ತಮ ಪರಮಪುರುಷನನ್ನು ಕುರಿತು ಧ್ಯಾನಿಸುತ್ತಾ ದೇಹವನ್ನು ಬಿಟ್ಟವನು ನಿಶ್ಚಯವಾಗಿಯೂ ಆಧ್ಯಾತ್ಮಿಕ ಲೋಕಗಳನ್ನು ಹೊಂದುವನು. ಅನನ್ಯಚೇತಾ ಸತತಂ ನಿತ್ಯಯುಕ್ತಸ್ಯ ಯೋಗಿನಃ. ಪಾರ್ಥ, ಅನನ್ಯ ಚಿತ್ತನಾಗಿ ಸದಾ ನನ್ನನ್ನು ಸ್ಮರಿಸುವವನಿಗೆ ನಾನು ಸುಲಭವಾಗಿ ಲಭ್ಯನು. ಭಕ್ತಿ ಸೇವೆಯಲ್ಲಿ ಅವನು ಸದಾ ನಿರತನಾಗಿರುವುದೇ ಇದಕ್ಕೆ ಕಾರಣ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ. ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಆ ಬ್ರಹ್ಮ ಭುವನಾಲೋಕಾಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲ ಲೋಕಗಳು ದುಃಖದ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕೌಂತೇಯ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಾಂ ತೇಗೋ ರಾತ್ರವಿದೋ ಜನಾಗ. ಮನುಷ್ಯರ ಲೆಕ್ಕದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ. ಅವನ ರಾತ್ರಿಗೂ ಇಷ್ಟೇ ಅವಧಿ. ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಪ್ರಭವಂತಿ ಅಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ. ಬ್ರಹ್ಮ
ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲ ಜೀವಿಗಳು ಅವ್ಯಕ್ತ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿಯಾದಾಗ ಅವರು ಮತ್ತೆ ಅವ್ಯಕ್ತದಲ್ಲಿ ಲೀನವಾಗುತ್ತಾರೆ. ಭೂತಗ್ರಾಮಃ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ಅವಶಃ ಪಾರ್ಥ ಪ್ರಭವತಿ ಅಹರಾಗಮೇ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿಯಾದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಎಲ್ರಿಗೂ ನನ್ನ ಸೌಂಡ್ ಕೇಳಿಸ್ತಾ ಇದೆ ಅಲ್ವಾ? ಸ್ಕ್ರೀನು ಕಾಣಿಸ್ತಾ ಇದೆ ಕರೆಕ್ಟಾಗಿ? ಪ್ರಭುಜಿ ಕಾಣಿಸ್ತಿದೆ. ಓಕೆ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇವತ್ತಿನ ಅಧ್ಯಾಯದ ಹೆಸರು ಅಕ್ಷರ ಬ್ರಹ್ಮಯೋಗ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಮಂಗಳೂರು ಹುಲಾಯ್ ಅವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 8 ಅಕ್ಷರ ಬ್ರಹ್ಮಯೋಗ ಅಥವಾ ಭಗವತ್ ಪ್ರಾಪ್ತಿ. ಅದಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವು ಒಂದು ಸಣ್ಣ ಕೀರ್ತನೆಯನ್ನು ಮಾಡೋಣ ಈಗ, ಹಾಗೆ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಜಯ ರಾಧ ಮಾಧವ ಕುಂಜ ಬಿಹಾರಿ ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಜಯ ರಾಧ ಮಾಧವ ಕುಂಜ ಬಿಹಾರಿ ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ. ಯಶೋದನಂದನ ವೃಜ ಜನ ರಂಜನ 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 ಯಶೋದನಂದನ ವೃಜ ಜನ ರಂಜನ. ಯಮುನಾ ತೀರಾ ವನಚಾರಿ ಜಯ ರಾಧ ಮಾಧವ ಕುಂಜ ವಿಹಾರಿ. ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ, ನಮ್ಮ ಆಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ, ಲೀಲಾ ಪ್ರಭುಪಾದ್ ಕಿ ಜೈ, ಅನಂತ ಕೋಟಿ ವೈಷ್ಣವರಿಂದ ಕಿ ಜೈ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇವತ್ತಿನ ಅಧ್ಯಾಯ ಅಕ್ಷರ ಬ್ರಹ್ಮಯೋಗ. ಇದನ್ನು ನಾವು ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವಿಷ್ಣುವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ
स्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशरणे जय श्री कृष्ण चैतन्य प्रभो नित्यानंद श्री अद्वैत गदाधरा श्रीवासादि गौर भक्त वृंद हरे कृष्ण 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 हरे 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 राम 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 हरे 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 कृष्ण 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 हरे राम राम हरे 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 कृष्ण 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 हरे राम राम हरे 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 कृष्ण. ಸೊ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ನಿನ್ನಿನ ಅಧ್ಯಾಯದ ಸಮರಿಯನ್ನು ನಾವು ನೋಡ್ಲಿಕ್ಕೆ ಹೋದಾಗ ಭಗವಂತ 7ನೇ ಅಧ್ಯಾಯ ಭಕ್ತಿಯೋಗದ 1ನೇ ಅಧ್ಯಾಯ ಅವನು ಹೇಳ್ತಾನೆ, ಎಲ್ಲವೂ ನನ್ನನ್ನು ಅವಲಂಬಿಸಿಕೊಂಡಿದೆ. ಹೇಗೆ ಮಣಿಗಳು ದಾರದಲ್ಲಿ ಪೋಣಿಸಿದ ಹಾಗೆ ಹೇಗಿದೆಯೋ ಎಲ್ಲ ಪ್ರತಿಯೊಂದು ಸೃಷ್ಟಿಯು ನನ್ನನ್ನೇ ಅವಲಂಬಿಸಿಕೊಂಡಿರುವಂತಹದ್ದು ಅನ್ನೋದನ್ನು ಅವನು ಹೇಳ್ತಾನೆ. ಮತ್ತೆ ಹೇಗೆ ಮಾಮೇವ ಏ ಪ್ರಪದ್ಯಂತೆ ಮಾಯಾಮಿ ತಂದರಂದತೆ, ಅಂದ್ರೆ ಅಂದ್ರೆ ನನಗೆ ಶರಣಾಗತರಾಗಿ, ಶ್ರೀಕೃಷ್ಣ ನನಗೆ ಶರಣಾಗತರಾಗಬೇಕು, ಅಥವಾ ನಾವು ಇತರ ದೇವತೆಗಳನ್ನು ಯಾಕೆ ಪೂಜಿಸ್ತೇವೆ ಅನ್ನೋದನ್ನು ಸಹಿತ ಹೇಳ್ತಾನೆ. ಮತ್ತೆ ಪ್ರತಿಯೊಂದು ಭ್ರಮೆಯಿಂದ ನಾವು ಭಕ್ತಿಯ ಕಡೆಗೆ ಹೋಗೋದು ಹೇಗೆ ಅನ್ನುವಂಥದ್ದನ್ನ ಇಚ್ಛಾ ದ್ವೇಷ ಸಮುತ್ಥೇನ. ಸೊ ಅದರಿಂದ ಪೂರ್ತಿಯಾಗಿ ಭಗವಂತನಿಗೆ ಶರಣಾಗತರಾಗಿ ಅವನನ್ನೇ ನೆನೆಯುತ್ತಾ ಅವನಿಗೆ ನಮಸ್ಕಾರ ಮಾಡುತ್ತಾ ಅವನನ್ನೇ ಪೂಜಿಸ್ತಾ ನಾವು ಆ ರೀತಿಯಾಗಿ ಮಾಡೋದರಿಂದ ಖಂಡಿತವಾಗಿಯೂ ಈ ಸತ್ವಗುಣ ರಜೋಗುಣ ತಮಗುಣಗಳ ಈ ಒಂದು ಬಂಧನದಿಂದ ನಾವು ಬಿಡುಗಡೆಯನ್ನು ಪಡೆಯುತ್ತೇವೆ ಅನ್ನೋದನ್ನು ಸಹಿತ ಅವನು ಹೇಳ್ತಾನೆ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯವನ್ನು ನಾವು ತಿಳ್ಕೊಳ್ಳಿಕ್ಕೆ ಹೋದಾಗ ಅರ್ಜುನ 8 ಪ್ರಶ್ನೆಗಳನ್ನ ಕೇಳ್ತಾನೆ. ಇವತ್ತಿನ ಅಧ್ಯಾಯದ ಹೆಸರು ಹೇಗೆ ಅಕ್ಷರ ಬ್ರಹ್ಮಯೋಗ ಅಥವಾ ಭಗವತ್ ಪ್ರಾಪ್ತಿ. ನಿಮ್ಗೆ ಯಾರಿಗೆಲ್ಲ ಈ ಜನ್ಮದಲ್ಲಿಯೇ ಭಗವತ್ ಪ್ರಾಪ್ತಿಯನ್ನ ಪಡೆಯಬೇಕನ್ನುವಂತಹ ಆಸೆ ಇದೆ, ಯಾರಿಗಾದ್ರೂ ನಮ್ಗೆ ಈ ಐಹಿಕ ಪ್ರಪಂಚದ ಈ ಬದುಕು ಸಾಕು, ಭಗವಂತನ ಧಾಮವನ್ನ ಸೇರ್ಬೇಕು, ಮುಕ್ತಿಯನ್ನ ಪಡೆಯಬೇಕು ಅನ್ನುವಂತಹ ಆಸೆ ಇದೆಯಾ ಯಾರಿಗಾದ್ರೂ? ಅದು ಇವತ್ತಿನ ಅಧ್ಯಾಯದಲ್ಲಿ ನಿಮಗೆ ಅದಕ್ಕೆ ಉತ್ತರ. ಹೇಗೆ ಅನ್ನುವಂಥದ್ದು, ಅದು ಈ ಜನ್ಮದಲ್ಲಿ ಅದು ಸಾಧ್ಯವಾಗತ್ತೆ, ಆದರೆ ಹೇಗೆ ಅನ್ನುವಂಥದ್ದನ್ನ ಇವತ್ತು ತಿಳ್ಕೊಳ್ಳೋಣ. ಸೊ ಅರ್ಜುನನ 8 ಪ್ರಶ್ನೆ ಅವನು ಕೇಳ್ತಾನೆ. ಈ ಅವನ ಪರಮಾತ್ಮನ ಬಗ್ಗೆ ಕೇಳ್ತಾನೆ. ಅಧಿಭೂತ, ಅಧಿಯಜ್ಞ, ಯಜ್ಞದ ಭೋಕ್ತಾರ ಯಾರು, ಅದ್ರ ಬಗ್ಗೆ ಎಲ್ಲ ಕೇಳ್ತಾನೆ ಅವನು. ಅದ್ರ ಬಗ್ಗೆ ಭಗವಂತ ಹೇಳ್ತಾನೆ, ಅದೇನಂತ ನೋಡೋಣ. ಮತ್ತೆ ಕೃಷ್ಣನನ್ನ ಹೇಗೆ ನಾವು ಸಾಯುವಾಗ ನೆನಪಿಸಿಕೊಳ್ಳುವುದು, ಅವನು ನಿನ್ನಿನ ಅಧ್ಯಾಯದಲ್ಲಿ ಕೊನೆಯದಾಗಿ ಹೇಳ್ತಾನೆ. ಅವನು 7ನೇ ಅಧ್ಯಾಯದಲ್ಲಿ ಸಾವಿನ ಸಮಯದಲ್ಲಿ ಅವರು ನನ್ನನ್ನು ನೆನಪು ಮಾಡ್ಕೊಳ್ಬಹುದು ಅಂತ. ಆ ರೀತಿಯಾಗಿ ಅವರನ್ನ ಸಾವಿನ ಸಮಯದಲ್ಲಿ ಯಾಕೆ ನಾವು ಕೃಷ್ಣನ ನೆನಪು ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡೋಣ. ಯೋಗ ಮಿಶ್ರ ಭಕ್ತಿಯಿಂದ ಕೃಷ್ಣನ ಇಲ್ಲಂದ್ರೆ ಭಕ್ತಿಯನ್ನ ಮಾಡುವಾಗ ಯೋಗದ ಜೊತೆಗೆ ಭಕ್ತಿ ಯೋಗ ಅಂತ ಅದು ಕರೆಸ್ಕೊಳ್ಳುತ್ತೆ. ಹೇಗೆ ಎಲ್ಲಾ ಯೋಗದ ಅಂಶಗಳು ಭಕ್ತಿ ಯೋಗದಲ್ಲಿ ಇವೆ ಅನ್ನುವಂಥದ್ದನ್ನು ನಾವು ನೋಡಬಹುದು. ಅದರಿಂದ ಯೋಗ ಮಿಶ್ರಿತ ಭಕ್ತಿ ಅನ್ನುವಂಥದ್ದು, ಶುದ್ಧ ಭಕ್ತಿಯಿಂದ ನಾವು ಹೇಗೆ ಕೃಷ್ಣನನ್ನ ಸ್ಮರಿಸುವುದು, ಶುದ್ಧ ಭಕ್ತಿ ಅನ್ನುವಂತಹದ್ದು. ಭೌತಿಕ ವಸ್ತು ಮತ್ತು ಪ್ರಪಂಚದ ಆಧ್ಯಾತ್ಮಿಕ ಪ್ರಪಂಚ, ಅಂದ್ರೆ ಈ ಎರಡರ ಬಗ್ಗೆ ಅವನು ಆಧ್ಯಾತ್ಮಿಕ ಪ್ರಪಂಚ, ಭೌತಿಕ ಪ್ರಪಂಚ, ಇದರ ಬಗ್ಗೆ ವ್ಯತ್ಯಾಸ ಏನಿದೆ ಅದು, ಅಂದ್ರೆ ಆ ಎರಡೂ ಲೋಕದ ಬಗ್ಗೆ ಇವತ್ತು ಸ್ವಲ್ಪ ಹೇಳ್ತಾನೆ ಭಗವಂತ. ಹೀಗೆ ನಾವು ಪರಿಶುದ್ಧ ಭಕ್ತಿಯನ್ನ ಮಾಡೋದರಿಂದ ಮಾತ್ರ ಅವನನ್ನ ಪರಮೋನ್ನತವನ್ನು ಸಾಧಿಸಲಿಕ್ಕೆ ನಮಗೆ ಸಾಧ್ಯ. ಅದು ಹೇಗೆ ಅನ್ನುವಂಥದ್ದನ್ನು ನಾವು ಇವತ್ತು ನೋಡೋಣ. ಶ್ರೀ ರಾಧಾ ಗೋವಿಂದ ಶ್ರೀಲಾ ಪ್ರಭುಪಾದರು ಶ್ರೀನಾಮನಷ್ಟಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನ ನಾವು ಸ್ಟಾರ್ಟ್ ಮಾಡೋಣ. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಹರೇ ಕೃಷ್ಣ. ಅರ್ಜುನನು ಹೀಗೆ ಪ್ರಶ್ನಿಸಿದನು, ಪ್ರಭುವೇ, ಪರಮ ಪುರುಷನೇ, ಯಾವುದು ಬ್ರಹ್ಮನ್, ಯಾವುದು ಆತ್ಮ, ಕರ್ಮ ಯಾವುದು, ಈ ಐಹಿಕ ಅಭಿವ್ಯಕ್ತಿ ಯಾವುದು, ದೇವತೆಗಳು ಯಾರು, ದಯವಿಟ್ಟು ಇದನ್ನು ನನಗೆ ವಿವರಿಸು. ದಯೆಯಿಟ್ಟು ಇದನ್ನು ನನಗೆ ವಿವರಿಸು. ಭಗವಂತ ಹೇಳ್ತಾ ಇದ್ದಾನೆ, ನಿನ್ನ ಮರ್ಸಿ, ನಿನ್ನ ದಯೆ ನನ್ನ ಮೇಲೆ ಇರಲಿ ಅಂತ ಅರ್ಜುನ ಕೇಳ್ಕೊಳ್ತಾ ಇದ್ದಾನೆ. ದಯೆ ಇಟ್ಟು ನಿನ್ನ ದಯೆಯಿಂದ ನನಗೆ ಇದನ್ನೆಲ್ಲ ವಿವರಿಸು. ಏನ್ ಕೇಳ್ತಾ ಇದ್ದಾನೆ ಅವನು?
ಯಾವುದು ಬ್ರಹ್ಮನ್? ಬ್ರಹ್ಮನ್ ಅಂದ್ರೆ ಭಗವಂತನ ನಿರಾಕಾರ ರೂಪ, ಅದರ ಬಗ್ಗೆ ಕೇಳ್ತಾನೆ. ಈ ಬ್ರಹ್ಮನ್ ಅಂದ್ರೆ ಯಾವುದು? ಈ ಆತ್ಮ ಯಾವುದು? ಕರ್ಮ ಯಾವುದು? ಯಾಕೆ ನಾವು ಕರ್ಮ ಮಾಡಬೇಕು? ಕರ್ಮ ಅಂದ್ರೆ ಏನು? ಈ ಐಹಿಕ ಅಭಿವ್ಯಕ್ತಿ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಇರುವಂತಹ ಅಭಿವ್ಯಕ್ತಿ ಯಾವುದು? ಇದೆಲ್ಲ ಇರ್ಲಿಕ್ಕೆ ಹೇಗೆ ಸಾಧ್ಯ? ಮತ್ತೆ ಈ ದೇವತೆಗಳು ಯಾರು? ಇದನ್ನೆಲ್ಲ ನೀನು ನನಗೆ ವಿವರಿಸು, ಹೇಳು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಅಧಿ ಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಸರಿ, ಅರ್ಜುನನ ಪ್ರಶ್ನೆ ಮುಂದುವರಿಯುತ್ತೆ ಇಲ್ಲಿ. ಹರೇ ಕೃಷ್ಣ. ಮಧುಸೂದನನೇ, ಯಜ್ಞದ ಪ್ರಭು ಯಾರು? ಅವನು ದೇಹದಲ್ಲಿ ವಾಸಿಸುವುದು ಹೇಗೆ? ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಮರಣಕಾಲದಲ್ಲಿ ನಿನ್ನನ್ನು ತಿಳಿಯುವುದು ಹೇಗೆ? ಇಲ್ಲಿ ಭಗವಂತ ಅರ್ಜುನ ಒಟ್ಟು 8 ಪ್ರಶ್ನೆಗಳನ್ನು ಅವನಿಗೆ ಕೇಳ್ತಾನೆ. ಆ 8 ಪ್ರಶ್ನೆಗಳಿಗೆ ಭಗವಂತ ಇಲ್ಲಿ ಒಂದು ಯಜ್ಞದ ಪ್ರಭು ಯಾರು? ಯಾಕೆಂದ್ರೆ ಏನೇ ಮಾಡಿದ್ರು ಯಾರಿಗೆ ಅದು ಸೇರಬೇಕು? ನಾವು ಯಜ್ಞ ಮಾಡ್ತೇವೆ, ಜಪ ಮಾಡ್ತೇವೆ. ಕಲಿಯುಗಕ್ಕೆ ಹೇಳಿದ್ದು ಜಪ ಯಜ್ಞ, ಅದು ಯಾರಿಗೆ ಸೇರಬೇಕು? ಅವನು ಪ್ರತಿಯೊಬ್ಬರ ದೇಹದಲ್ಲಿ ಹೇಗಿರ್ತಾನೆ ಅದನ್ನು ಕೇಳ್ತಾ ಇದ್ದಾನೆ. ಅವನು ಹೇಗಿರ್ಲಿಕ್ಕೆ ಸಾಧ್ಯ? ಜೀವಿಯ ಹೃದಯದಲ್ಲಿ ಅವನು ಇರ್ತಾನಂತೆ, ಪರಮಾತ್ಮನ. ಅವನಿರ್ಲಿಕ್ಕೆ ಹೇಗೆ ಸಾಧ್ಯ? ಮತ್ತೆ ಯಾರು ಅವನ ಸೇವೆ ಮಾಡ್ತಾರೆ ಅವರು ಹೇಗೆ ಮರಣಕಾಲದಲ್ಲಿ ಅವನನ್ನು ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಯನ್ನು ಅವನಿಲ್ಲಿ ಕೇಳ್ತಾ ಇದ್ದಾನೆ. ಸೊ ಬ್ರಹ್ಮನ್ ಅನ್ನೋದಕ್ಕೆ ಇಲ್ಲಿ ಎರಡು ಅರ್ಥ ಇದೆ. ಬ್ರಹ್ಮನ್ ಅಂದ್ರೆ ಭಗವಂತ ನಿರಾಕಾರ ರೂಪ, ಮತ್ತು ಅಷ್ಟೇ ಅಲ್ಲ, ಆತ್ಮಕ್ಕೂ ಹೇಳ್ತಾರೆ. ಆತ್ಮವೂ ಸಹಿತ ಗುಣದಲ್ಲಿ ಭಗವಂತನ ಗುಣಲಕ್ಷಣಗಳನ್ನೇ ಹೊಂದಿರುತ್ತೆ. ಅದು ಆತ್ಮದಲ್ಲಿ ಸ್ಥಿತನಾದಾಗ, ತನ್ನ ಮೂಲ ರೂಪ ಅಂದ್ರೆ ಮೂಲ ವ್ಯವಸ್ಥೆಯಲ್ಲಿದ್ದಾಗ ಅದು. ಆದರೆ ಅದು ಈ ಕಲಿಯುಗದಲ್ಲಿ ಈ ನಾವೇನ್ ಮಾಡ್ತಲ್ಲ, ಈ ಆಧ್ಯಾತ್ಮಿಕ ಭೌತಿಕ ಪ್ರಪಂಚದಲ್ಲಿ ಈ ಗುಣಗಳ ಅಧೀನದಲ್ಲಿ ಬಂದಾಗ ಆತ್ಮ ತನ್ನ ಸ್ವಂತಿಕೆಯನ್ನು ಕಳೆದುಕೊಂಡಿರುತ್ತೆ. ಯಾಕೆಂದ್ರೆ ಇಲ್ಲಿ ಮನಸ್ಸು ಇಂದ್ರಿಯಗಳ ತೃಪ್ತಿಯೇ ಅತ್ಯಂತ ಮುಖ್ಯವಾಗಿರೋದ್ರಿಂದ ಆತ್ಮ ಕಂಗಾಲಾಗಿರುತ್ತೆ ಅಂತ. ಆತ್ಮ ತನ್ನ ಗುಣಲಕ್ಷಣಗಳನ್ನ ಅಂದ್ರೆ ಕಳೆದುಕೊಂಡಿರುತ್ತೆ, ಅದು ಕವರ್ ಆಗಿಬಿಟ್ಟಿರುತ್ತೆ. ದೇಹದ ನಿಯಂತ್ರಕ ಆಧ್ಯಾತ್ಮ ಅನ್ನುವಂಥದ್ದು ಆತ್ಮದ ನಿಜವಾದ ಗುಣಲಕ್ಷಣ. ಅಂದ್ರೆ ಆಧ್ಯಾತ್ಮಕ ಜೀವಿಯ ಸ್ವರೂಪ ಅದು. ಅಂದ್ರೆ ನಾ ಹೇಳಿದ ಹಾಗೆ ಭಗವಂತನ ಸ್ವರೂಪ ಸಚ್ಚಿದಾನಂದ, ಆತ್ಮವೂ ಸಹಿತ ಗುಣದಲ್ಲಿ ಸಚ್ಚಿದಾನಂದ. ಹೇಗೆ ಆತ್ಮ ಒಂದು ಒಂದು ನೀರಿನ ಹನಿ ಆದರೆ ಭಗವಂತ ಒಂದು ದೊಡ್ಡ ಸಮುದ್ರ ಅಥವಾ ಸಾಗರ ಅಂತ ನಾವು ತಿಳ್ಕೊಳ್ಬೇಕು. ಸೊ ಅಧಿಭೂತ ಅಂದ್ರೆ ಈ ಭೌತಿಕ ಪ್ರಕೃತಿ ಅನ್ನೋದಕ್ಕೆ ಇದನ್ನು ಅಧಿಭೂತ ಅಂತ ಕರೀತಾರೆ. ಕರ್ಮ ಅಂದ್ರೆ ಏನು ಕೇಳಿದ್ರೆ ಭೌತಿಕ ದೇಹಕ್ಕೆ ಕಾರಣವಾಗುವಂತಹ ಕ್ರಿಯೆಗಳು. ಈಗ ಆತ್ಮ ಶರೀರದಲ್ಲಿದ್ದಾಗ ಆ ಶರೀರಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳೇನು ಚಟುವಟಿಕೆಗಳು ಏನು ಮಾಡುತ್ತೆ, ಅಂತಹ ಚಟುವಟಿಕೆಗಳೆಲ್ಲ ಅದನ್ನ ಕರ್ಮ ಅಂತ ಕರೀತಾರೆ. ಮತ್ತೆ ಅಧಿದೈವ ಅಂದ್ರೆ ಯಾವುದು? ಅಧಿದೈವ ಅಂದ್ರೆ ಭಗವಂತ ಎಲ್ಲಾ ದೇವತೆಗಳನ್ನು ಒಳಗೊಂಡಿರುವಂತಹ ತನ್ನ ವಿರಾಟ ರೂಪ, ವಿಶ್ವರೂಪ, ಭಗವಂತನ ವಿರಾಟ ರೂಪ ಅದು ಅಧಿದೈವ. ಅವನು ಹೇಗೆ ಅಂದ್ರೆ ಎಲ್ಲ ವಿಶ್ವವನ್ನು ಒಂದೇ ಅಂಶದಲ್ಲಿ ವಿಸ್ತರಿಸಿಕೊಂಡಿದ್ದಾನೆ ಅಂತ ಹೇಳ್ತಾನೆ. ಅಧಿಯಜ್ಞ ಅಂದ್ರೆ ಯಾರು ಅಂದ್ರೆ ಪರಮಾತ್ಮ, ಚತುರ್ಭುಜ ನಾರಾಯಣ, ಆಕ್ಚುಲಿ ವಿಷ್ಣು ಅಂತ ನಾವು ಕರಿಬಹುದು. ಅವನು ಅಧಿಯಜ್ಞ, ಎಲ್ಲ ಯಜ್ಞದ ಭೋಕ್ತಾರ. ಮತ್ತೆ ಅಧಿಯಜ್ಞ ಎಲ್ಲಿ ವಾಸಿಸ್ತಾನೆ ಅಂತ ಅವನು ಕೇಳಿದ್ದಕ್ಕೆ, ಎಲ್ಲರ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಭಗವಂತ ವಾಸಿಸ್ತಾನೆ, ಯಜ್ಞದ ಭೋಕ್ತಾರ ಅನ್ನುವಂಥದ್ದು. ಸಾವಿನ ಸಮಯದಲ್ಲಿ ನಾವು ಹೇಗೆ ಭಗವಂತನನ್ನ ಕೃಷ್ಣನ ನೆನಪು ಮಾಡ್ಕೊಳ್ಬೇಕಂದ್ರೆ ಅದಕ್ಕೆ ನಾವು ಈಗಲಿಂದಲೇ ತಯಾರಿ ಮಾಡಬೇಕು. ಈ ಕ್ಷಣದಿಂದಲೇ ನಾವು ತಯಾರಿ ಮಾಡಿಕೊಂಡ್ರೆ ನಾವು ಸಾವು ಬಂದಾಗ ನಾವು ಭಗವಂತನನ್ನ ನೆನಪು ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನ ಇಲ್ಲಿ ಭಗವಂತ ಅದಕ್ಕೆ ಉತ್ತರವನ್ನ ಕೊಡ್ತಾನೆ. ನೋಡೋಣ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತಃ. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಅವಿನಾಶಿಯಾದ ದಿವ್ಯ ಜೀವಿಗೆ ಬ್ರಹ್ಮನ್ ಎಂದು ಹೆಸರು. ಅವನ ನಿತ್ಯ ಸ್ವಭಾವವನ್ನು ಅಧ್ಯಾತ್ಮ ಅಥವಾ ಆತ್ಮ ಎಂದು ಕರೆಯುತ್ತಾರೆ. ಜೀವಿಗಳ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆಗೆ ಕರ್ಮ ಎಂದು ಹೇಳುತ್ತಾರೆ ಹೆಸರು. ಕರ್ಮ ಅಂದ್ರೆ ಭೌತಿಕ ಶರೀರದ ಬೆಳವಣಿಗೆಗೆ ಬೇಕಾಗಿರುವಂತಹ ಕೆಲಸಗಳು ಅಂತ ನಾವು ಇಲ್ಲಿ ಹೇಳಬಹುದು. ಯಾಕೆಂದ್ರೆ ನಾವು ಅದ್ರ ಸಲುವಾಗಿ ಏನೇನು ಕೆಲಸಗಳನ್ನ ಮಾಡ್ತೇವೆ ಅದನ್ನ ಕರ್ಮ ಅಂತ ಹೇಳ್ತಾನೆ. ನಾವು ಈಗ ಕರ್ಮ ಅಂದ್ರೆ ಕರ್ಮಫಲ, ಶರೀರಕ್ಕೆ ಮಾಡಿದಾಗ ಏನಾದರೂ ಕೆಲಸಗಳಿದ್ರೆ ಅದು ನಮಗೆ ಫಲವಾಗಿ ಬರುತ್ತೆ. ಅದರಿಂದ
ಅಂದ್ರೆ ಅವಿನಾಶಿಯಾದ ದಿವ್ಯ ಜೀವಿಗೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವರ್ಡ್ ವೆರಿ ಇಂಪಾರ್ಟೆಂಟ್. ಅವಿನಾಶಿ ಅಂದ್ರೆ ಏನು? ಈ ಶಬ್ದ ಅವಿನಾಶಿ, ಭಗವಂತ ಹೇಳ್ತಾ ಇರುವಂತದ್ದು. ಅವಿನಾಶಿ ಅಂದ್ರೆ ಏನು? ಸಾವು ಇಲ್ಲದ, ಸಾವಿರೇ ನಾಶ ಇಲ್ಲ, ಇಲ್ಲ. ಇಲ್ಲ, ನಾಶವೇ ಆಗದೆ ಇರುವಂತಹದ್ದು, ನಾಶವಾಗದೇ ಇರುವಂತಹದ್ದು. ನಾಶವೇ ಅವಿನಾಶ ಅಂದ್ರೆ ನಾಶವಾಗದೆ, ಶಾಶ್ವತವಾದದ್ದು ಅಂತ. ನಾಶವಾಗದೇ ಇರುವಂತಹದ್ದೇ ಶಾಶ್ವತವಾದದ್ದು. ಶಾಶ್ವತವಾದದ್ದು ದಿವ್ಯ ಜೀವಿಗೆ ಬ್ರಹ್ಮನ್ ಅಂತ ಅಂತಾರೆ. ಈ ಆತ್ಮವನ್ನ ನೋಡ್ಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಈ ಆತ್ಮದ ಗಾತ್ರ ಎಷ್ಟಿದೆ ಗೊತ್ತಾ ನಿಮ್ಗೆ? ಯಾರಿಗಾದ್ರೂ ಆತ್ಮ ಸೈಜ್ ಎಷ್ಟು ದೊಡ್ಡದು ಅಂತ? ನಮ್ಮ ಅವ್ಯಕ್ತ ಸ್ವರೂಪದಲ್ಲಿ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿರುವಂತಹ ಭಗವಂತನ ಒಂದು ಅಂದ್ರೆ ಜೀವಿಯ ಹೃದಯದಲ್ಲಿರುವಂತಹ ಭಗವಂತನ ಸೈಜ್ 10 ಇಂಚ್ ಅಂತೆ. ಆದರೆ ಆತ್ಮದ ಸೈಜ್ ಎಷ್ಟು ಗೊತ್ತಿದೆ ನಿಮಗೆ? ಆತ್ಮ ಎಷ್ಟು ದೊಡ್ಡದಿರಬಹುದು ಅಂತ? ತುಂಬಾ ಸೂಕ್ಷ್ಮ. ಅದು ಈ ನಮ್ಮ ಒಂದು ಕೂದಲಿನ ತಕೊಂಡು, ಆ ಕೂದಲಿನ ತುದಿಯನ್ನ 10,000 ಭಾಗ ಮಾಡಿದಾಗ, ಆ ಒಂದು ಭಾಗ 10,000 ಭಾಗದಲ್ಲಿ ಒಂದು ಭಾಗ ಎಷ್ಟು ದೊಡ್ಡದಿರಬಹುದು? ಒಂದು ಕೂದಲಿನ ತುದಿಯನ್ನ ಅದರ 10,000 ಭಾಗ ಮಾಡಿದಾಗ ಆ ಒಂದು ಭಾಗ ಎಷ್ಟು ದೊಡ್ಡದಿರೋದು, ಅಷ್ಟು ಆತ್ಮದ ಗಾತ್ರ ಅಂತೆ. ಸೊ ಆತ್ಮದ ಗಾತ್ರ ಅಷ್ಟಿರುವಾಗ ನಮಗೆ ಅದು ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಆತ್ಮ ಇಲ್ಲ ಅಂದ್ರೆ ಆ ಜೀವಿಯಲ್ಲಿ ಅದು ನಶ್ವರ, ಆ ಶರೀರ ಅನ್ನುವಂಥದ್ದು ನಶ್ವರ. ಅದರಿಂದ ಈ ಆತ್ಮಕ್ಕೆ ವಾಸಿಸಲಿಕ್ಕೆ ಶರೀರ ಬೇಕೇ ಬೇಕು. ಅದರಿಂದ ಹೇಳ್ತಾನೆ ದಿವ್ಯ ಜೀವಿಗೆ ಈ ಅವಿನಾಶಿ, ಆದ್ರಿಂದ ಈ ಆತ್ಮ ಅನ್ನುವಂತಹದ್ದು ಶಾಶ್ವತ, ಅದಕ್ಕೆ ಸಾವಿಲ್ಲ. ಆತ್ಮ ನಿರಂತರವಾಗಿ ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗಲೇಬೇಕದು. ಆದರೆ ಯಾವಾಗ ನಾವು ದಿವ್ಯ ಶರೀರವನ್ನ ಪಡಿತೇವೆ, ಈ ಶರೀರವನ್ನ, ಭೌತಿಕ ಶರೀರವನ್ನ ಬಿಟ್ಟು ಆಧ್ಯಾತ್ಮಿಕ ಶರೀರವನ್ನ ನಾವು ಪಡೆದಾಗ ಅದು ನಮಗೆ ಶಾಶ್ವತ ಶರೀರ. ಅಂತಹ ಶರೀರವನ್ನ ನಾವು ಪಡೆಯಬೇಕು. ಆತ್ಮಕ್ಕೆ ಶರೀರ ಬೇಕೇ ಬೇಕು. ಈಗ ಕೆಲವರು ಆತ್ಮಹತ್ಯೆ ಅಂತ ಮಾಡ್ಕೊಳ್ತಾರೆ. ಒಬ್ಬರಿಗೆ 30 ವರ್ಷ ಆಯುಷ್ಯ ಅಥವಾ 60 ವರ್ಷ ಆಯುಷ್ಯ ಇದ್ರೆ ಅವರು ಒಂದು 40 ವರ್ಷಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮತ್ತೆ 20 ವರ್ಷ ಆತ್ಮಕ್ಕೆ ಶರೀರ ಇಲ್ಲದೆ ಹೋಗ್ಬಹುದು. ಅದರಿಂದ ಆತ್ಮಹತ್ಯೆ ಮಹಾಪಾಪ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಆತ್ಮಕ್ಕೆ ಶರೀರವೇ ಸಿಗದೆ ಹೋಗ್ಬೋದು. ಆ ಶರೀರ ಅಂತಹ ಆತ್ಮಗಳನ್ನು ಉದ್ಧಾರ ಮಾಡ್ಲಿಕ್ಕೋಸ್ಕರ ಶಿವ ತನ್ನ ಗಣಗಳೊಂದಿಗೆ ಹೋಗ್ತಾ ಇರ್ತಾನೆ. ಸೊ ಅವನು ಹುಡುಕ್ತಾನೆ ಯಾವ ಶರೀರದಲ್ಲಿ ಈ ಆತ್ಮವನ್ನ ನಾನು ಸೇರಿಸಲಿ ಅಂತ. ಅಂತಹ ಶರೀರ, ಅದರಿಂದ ಈ ಕೆಲವರು ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಕೆಲವರು ಪ್ರೇತೋದ್ಧಾರ ಅಂತ ಕೆಲಸಗಳನ್ನು ಮಾಡಿಸ್ತಾರೆ. ಯಾಕೆ ಅಂದ್ರೆ ಆ ಪ್ರೇತಕ್ಕೆ, ಅಂದ್ರೆ ಶರೀರವಿಲ್ಲದ ಆತ್ಮಕ್ಕೆ ಒಂದು ಶರೀರ ಸಿಗಬೇಕು ಅನ್ನುವಂಥದ್ದು. ಅದರಿಂದ ಆತ್ಮಹತ್ಯೆ ಅಂತ ಕೆಲಸಗಳನ್ನ ಮಾಡಬಾರ್ದು ಅಂತ ಯಾಕೆ ಶಾಸ್ತ್ರ ಹೇಳುತ್ತೆ ಅಥವಾ ತಿಳಿದವರು ಹೇಳ್ತಾರೆ ಅನ್ನೋದು ಇದೇ ಕಾರಣ. ಅದರಿಂದ ಎಷ್ಟು ಆಯುಷ್ಯ ಇದೆ ಅಷ್ಟು ಆಯುಷ್ಯದ ನಾವು ಬದುಕಲೇಬೇಕು. ಅಷ್ಟು ಆಯುಷ್ಯದ ಬದುಕು ನಮಗೆ ಜೀವ ಶರೀರದಲ್ಲಿ ಇರೋ ತನಕ ಈ ಶರೀರವನ್ನು ಸಹಿತ ನಾವು ಕಾಪಾಡಿಕೊಳ್ಳೇಬೇಕು. ಅದಕ್ಕೆ ಸರಿಯಾದ ಆಹಾರ ಕೊಡಬೇಕು. ಶರೀರದ ನಾವು ನೋಡ್ಕೊಳ್ಳೇಬೇಕು. ಅದಕ್ಕೆ ಅಂದ್ರೆ ತೊಂದರೆ ಆದರೆ ಶರೀರದಲ್ಲಿ ನಮಗೆ ಹುಷಾರಿಲ್ಲ ಅಂತ ನಾವು ಹೇಳ್ತೀವಿ, ಡಾಕ್ಟರ್ ಹತ್ರ ಹೋಗಿ ನಾವು ಅದೆಲ್ಲ ಮಾಡಲೇಬೇಕು. ಆದರೆ ಕರ್ಮ ಫಲಗಳನ್ನು ನಾವು ಅನುಭವಿಸಬಾರದು. ಅಂದ್ರೆ ನಾವು ಅಕರ್ಮ ಮಾಡಬೇಕು. ಎಲ್ಲವನ್ನು ಭಗವಂತನಿಗೆ ಅರ್ಪಿಸಿ ಕೆಲಸ ಮಾಡಬೇಕು, ಕರ್ಮ ಮಾಡಬೇಕು ನಾವು. ಅದರಿಂದ ಆ ಕರ್ಮ ಅನ್ನೋದನ್ನು ಏನು ಅಂತ ಹೇಳ್ತಾನೆ ಅವನು. ಅದರಿಂದ ಭೌತಿಕ ಶರೀರಗಳ ಬೆಳವಣಿಗೆಗೆ ಸಂಬಂಧಿಸಿದ ಕ್ರಿಯೆ ಅದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಅಧಿಭೂತಂ ಚರೋಭಾವ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂವರ. ಹರೇ ಕೃಷ್ಣ. ಶರೀರದ ದಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನನೇ, ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಒಳಗೊಳ್ಳುವ ಭಗವಂತನ ವಿರಾಟ್ ರೂಪಕ್ಕೆ ಅಧಿದೈವ ಎಂದು ಹೆಸರು. ಎಲ್ಲ ಶರೀರಧಾರಿಗಳ ಹೃದಯಗಳಲ್ಲಿ ಪರಮಾತ್ಮನಿಂದ ಪ್ರತಿನಿಧಿನಾದ ನನಗೆ, ಪರಮಪ್ರಭುವಿಗೆ ಯಜ್ಞದ ಪ್ರಭು ಎಂದು ಹೆಸರು. ಯಜ್ಞದ ಪ್ರಭು ಎಂದು ಹೆಸರು. ನನ್ನ ಧ್ವನಿ ಬ್ರೇಕ್ ಆಗ್ತಾ ಇದೆಯಾ ಅಥವಾ ಅವ್ರದ್ದು ಮಾತ್ರ ಬ್ರೇಕ್ ಆಗ್ತಾ ಇತ್ತಾ? ಹರೇ ಕೃಷ್ಣ. ಇಂಟರ್ನೆಟ್ ಇಶ್ಯೂಸ್ ಇದೆಯಾ?
ಅವ್ರದ್ದು ಮಾತ್ರ ಪ್ರಭುಜಿ. ಅವ್ರದ್ದು ಮಾತ್ರ ಬೇಕಾಗ್ತದೆ. ಓಕೆ ಓಕೆ ಓಕೆ, ಸರಿ, ಧನ್ಯವಾದಗಳು ಮಾತಾಜಿ. ಸೊ ಈಗ ಶರೀರಧಾರಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದ ಅರ್ಜುನ, ಶರೀರವನ್ನು ಧರಿಸಿರುವಂತಹ ಅವನು ಶರೀರಧಾರಿ, ಅಂದ್ರೆ ಶರೀರವನ್ನು ಧರಿಸಿರುವವರಲ್ಲೇ ಅತ್ಯಂತ ಶ್ರೇಷ್ಠನಾದಂಥ ಅರ್ಜುನನ್ನು ಹೇಳ್ತಾ ಇದ್ದಾನೆ. ಸದಾ ಬದಲಾಗುತ್ತಿರುವ ಭೌತಿಕ ಪ್ರಕೃತಿಗೆ ಅಧಿಭೂತ ಎಂದು ಹೆಸರು. ಸೂರ್ಯ ಚಂದ್ರರಂತಹ ದೇವತೆಗಳನ್ನು ಇಲ್ಲಿ ಒಳಗೊಂಡಿರುವಂತಹ ಭಗವಂತನ ವಿರಾಟ ರೂಪ, ಅವನ ವಿರಾಟ ರೂಪ ಅಥವಾ ವಿಶ್ವರೂಪ, ಅದಕ್ಕೆ ಅಧಿದೈವ ಅಂತ ಹೆಸರು. ಎಲ್ಲಾ ಶರೀರಧಾರಿಗಳ ಹೃದಯದಲ್ಲಿ ಪರಮಾತ್ಮನಿಂದ ಪ್ರತಿನಿಧಿತನಾದ ನನಗೆ ಪರಮ ಪದವಿಗೆ ಅಧಿಯಜ್ಞ ಅಂತ ಹೆಸರು. ಆದ್ರಿಂದ ಪ್ರತಿಯೊಬ್ಬರ ಶರೀರದಲ್ಲಿ ಅಧಿಯಜ್ಞ ಇರ್ತಾನೆ, ಭಗವಂತ ಇರ್ತಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಹ ಪ್ರಯಾತಿ ಸಮದ್ಭಾವಂ ನಾಸ್ತಿ ಯಹ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತ್ಯಕಾಲದಲ್ಲಿ ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣ. ಅಂತ್ಯಕಾಲದಲ್ಲಿ ನನ್ನನ್ನು ಸ್ಮರಿಸುತ್ತಾ ಯಾವನು ದೇಹವನ್ನು ಬಿಡುವನೋ ಅವನು ಕೂಡಲೇ ನನ್ನ ಸ್ವಭಾವವನ್ನು ಹೊಂದುತ್ತಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಹರೇ ಕೃಷ್ಣ. ಈಗ ಭಗವಂತನನ್ನ ಸಾಯುವ ಸಮಯದಲ್ಲಿ ನಾವು, ಅಂತ್ಯಕಾಲ ಅಂದ್ರೆ ಏನು, ಶರೀರ ತ್ಯಾಗ ಮಾಡುವ ಸಮಯದಲ್ಲಿ ಅವನನ್ನು ನಾವು ನೆನೆದ್ರೆ ಅವನು ಖಂಡಿತವಾಗಿ ನನ್ನ ಸ್ವಭಾವವನ್ನು ಹೊಂತಾನೆ ಅಂತ ಹೇಳ್ತಾನೆ ಭಗವಂತ. ಅಂದ್ರೆ ಜೀವಿತದ ನಿಜವಾದ ಗುಣಲಕ್ಷಣಗಳನ್ನು ಅಲ್ಲಿ ಪಡೆಯುತ್ತೆ ಆತ್ಮ ಅನ್ನುವಂಥದ್ದು. ಯಾಕೆಂದ್ರೆ ಅಂತ್ಯಕಾಲದಲ್ಲಿ ನಾವು ಭಗವಂತನನ್ನು ಸ್ಮರಣೆ ಮಾಡುವುದೇ ನಮ್ಮ ಉದ್ದೇಶ ಆಗಬೇಕು. ಸಾಯುವಾಗ ನಾವು ಭಗವಂತನನ್ನು ಸ್ಮರಣೆ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ. ಈಗ ಯಾರಿಗಾದರೂ ಒಬ್ಬರಿಗೆ ಏನನ್ನೂ ಓದದೆ ಹೋಗಿ ಪರೀಕ್ಷೆ ಬರ್ಲಿಕ್ಕೆ ಆಗತ್ತಾ? ಅಥವಾ ಯಾರಾದರೂ ಒಬ್ರು ಒಳ್ಳೆ ಪರ್ಫಾರ್ಮರ್ ಇರ್ತಾರೆ, ಅವರಿಗೆ 1,000 ಜನರ ಎದುರಿಗೆ ಪರ್ಫಾರ್ಮ್ ಮಾಡಬೇಕು, ಅಂತಹ ಪರ್ಫಾರ್ಮೆನ್ಸ್ ಕೊಡೋಲಿಕ್ಕೆ ಅವರಿಗೆ ಏನೂ ಪ್ರಾಕ್ಟೀಸ್ ಇಲ್ಲದೇನೆ ಮಾಡ್ಲಿಕ್ಕೆ ಸಾಧ್ಯನಾ? ಆದ್ರಿಂದ ಈಗ ಸಾಯುವಾಗ ಭಗವಂತನ ನೆನೆಸ್ಕೊಳ್ಬೇಕು ಸರಿ, ಆದರೆ ನಮ್ಮ ಸಾವು ಯಾವಾಗ ಅಂತ ನಮಗೆ ಗೊತ್ತಿದೆಯಾ? ನಮ್ಮ ಸಾವು ಯಾವಾಗ ಅಂತ ನಮಗೆ ಗೊತ್ತಿದೆಯಾ? ನಾವು ನಾಳೆಗೆ ಇರ್ತೇವೆ ಅನ್ನೋದು ಗ್ಯಾರಂಟಿ ಇದೆಯಾ? ಗೊತ್ತಿಲ್ಲ. ಸೊ ಹಾಗಿರುವಾಗ ನಾವು ಭಗವಂತನ ಕೆಲವರು ಹೇಳ್ಬಹುದು, ಏನೋ ನಾವು ಈಗೇನೋ ನಮ್ಮ ವಯಸ್ಸಿದೆ, ಇನ್ನೂ ಈಗಲೇ ನಾವು ಯಾಕೆ ಭಕ್ತಿಯನ್ನ ಮಾಡಬೇಕು, ಅದೆಲ್ಲ ರಿಟೈರ್ ಆದ್ಮೇಲೆ 60 ವರ್ಷ ಆದ್ಮೇಲೆ ಮಾಡುವಂತ ಕೆಲಸ ಅಂತ ಕೆಲವರು ಹೇಳ್ತಾರೆ. ಹಾಗಾದ್ರೆ ನಮಗೆ ಗ್ಯಾರಂಟಿ ಇದೆ ನಾವು 60 ವರ್ಷದವರೆಗೆ ಬದುಕ್ತೇವೆ ಅನ್ನುವಂಥದ್ದು? ಅದು ಇಲ್ಲದೆ ಇರುವಾಗ ಯಾಕೆ ನಾವು ಈಗಲಿಂದಲೇ ಭಗವಂತನನ್ನು ನೆನೆಯಬಾರದು? ಭೀಷ್ಮ ಪಿತಾಮಹರು ಮಹಾಭಾರತ ಯುದ್ಧದಲ್ಲಿ ಕೃಷ್ಣನ ಎದುರುಗಡೆ ಅರ್ಜುನನ ಜೊತೆಗೆ ಯುದ್ಧವನ್ನ ಮಾಡ್ತಾರೆ, ಪಾಂಡವರ ಜೊತೆಗೆ. ಅವರು ಪ್ರತಿ ಸಲ ಯುದ್ಧ ಮಾಡುವಾಗಲೂ ಅವರು ಮಹಾಭಕ್ತರು. ಅವರು ಕೃಷ್ಣನನ್ನ ಪಾರ್ಥಸಾರಥಿಯ ರೂಪದಲ್ಲಿಯೇ ನೋಡ್ತಾ ಅವರಿಗೆ ಅವನು ಆರಾಧ್ಯ ದೈವ. ಅವನು ಭೀಷ್ಮ ಪಿತಾಮಹರದು ಪಾರ್ಥಸಾರಥಿಯ ರೂಪದಲ್ಲಿಯೇ ತಾನು ಅವರನ್ನ ಯಾವಾಗಲೂ ಅವನು ಪೂಜಿಸ್ತಾ ಇದ್ದ. ಅದು ಕೃಷ್ಣನಿಗೆ ಗೊತ್ತಿತ್ತು. ಆದ್ರಿಂದ ಮಹಾಭಾರತ ಯುದ್ಧ ಅವರು ಇಚ್ಛಾಮರಣಿ, ಅರ್ಜುನ ಅವರ ಶರಶೈಯಲ್ಲಿ ಮಲಗಿಸ್ತಾನೆ ಬಾಣ ಬಿಟ್ಟು, ನಿಮ್ಗೆಲ್ಲ ಗೊತ್ತಿದೆ. ಅವರು ಉತ್ತರಾಯಣಕ್ಕೆ ಕಾಯ್ತಾ ಇರ್ತಾರೆ. ಉತ್ತರಾಯಣದ ಸಮಯದಲ್ಲಿ ಯುಧಿಷ್ಠಿರನ ಪಟ್ಟಾಭಿಷೇಕದ ಸಮಯವೂ ಹೌದು. ಸೊ ಅವನ ಪಟ್ಟಾಭಿಷೇಕದ ಆದ್ಮೇಲೆ ಅವನು ಹೇಳ್ತಾನೆ, ಅಂದ್ರೆ ಪಟ್ಟಾಭಿಷೇಕ ಆಗೋ ಸಮಯದಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲರೂ ರೆಡಿಯಾಗಿ ಭೀಷ್ಮಾಚಾರ್ಯರನ್ನ ಮೀಟ್ ಆಗಬೇಕು, ನಾವು ಅಲ್ಲಿ ಹೋಗ್ಬೇಕು, ಅವರನ್ನು ಸಿಗಬೇಕು, ಅವರನ್ನು ನೋಡ್ಬೇಕು ಅಂತ. ಹಾಗೆ ಅರ್ಜುನನಿಗೆ ಹೇಳ್ತಾನಂತೆ ಅವನು, ನೀನು ರಥ ಹತ್ತು ಅಂತ. ಕೃಷ್ಣ ಮತ್ತೆ ಸಾರಥಿಯ ಜಾಗದಲ್ಲಿ ಕುಳಿತುಕೊಳ್ತಾನೆ ಆ ರಥದಲ್ಲಿ. ಅರ್ಜುನ ಹೇಳ್ತಾನೆ, ಈಗ ಯಾಕೆ ನೀನು ಸಾರಥಿ ಆಗ್ತೀಯ, ನಾನು ಅಲ್ಲಿ ಕೂತ್ಕೊಳ್ತೇನೆ, ನೀನು ಮೇಲ್ ಕೂತ್ಕೋ. ಆದ್ರೆ ಕೃಷ್ಣ ಹೇಳ್ತಾನಂತೆ, ನಿನ್ಗೆ ಆಮೇಲೆ ತಿಳಿಸ್ತೇನೆ, ನೀನು ಮೊದಲೇ ಹತ್ತು, ಭೀಷ್ಮಾಚಾರ್ಯರನ್ನ ನಾವು ಬೇಗ ನೋಡಬೇಕು. ಸೊ ಭೀಷ್ಮಾಚಾರ್ಯರ ಎದುರುಗಡೆ ಅವನು ಪಾರ್ಥ ಸಾರಥಿಯ ರೂಪದಲ್ಲಿ ರಥವನ್ನ ನಡೆಸ್ಕೊಂಡು ಹೋಗಿ ನಿಂತ್ಕೊಳ್ತಾನೆ. ಅವರಿಗೆ ಎಷ್ಟು ಆನಂದ ಆ ಸಮಯದ. ಅವರಿಗೆ ಇಚ್ಛಾಮರಣೆ, ಅವರು ಶರೀರ ತ್ಯಾಗ ಮಾಡಲಿಕ್ಕೆ ಸರಿಯಾದ ಸಮಯ ಬಂದಿದೆ ಈಗ. ಆಗ ಅವನು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ ಅವರಿಗೆ, ಧರ್ಮರಾಯನಿಗೆ,
ಅಂದರೆ ಅವರು ಈ ರಾಜ ಪರಂಪರೆಯಲ್ಲಿ ಅವನಿಗೆ ಶಾಸ್ತ್ರದ ಬೋಧನೆಯನ್ನು ಮಾಡಬೇಕು. ಭೀಷ್ಮಾಚಾರ್ಯರು ಅವರು ಹೇಳ್ತಾನೆ, ನೀವು ಶಾಸ್ತ್ರದ ಬೋಧನೆಯನ್ನು ಧರ್ಮರಾಜನಿಗೆ ಮಾಡಬೇಕು ಅಂತ. ಹಾಗೆ ಮಾಡುವಾಗ ಅವ್ರು ಹೇಳ್ತಾರೆ, ನನಗೆ ಆಗ್ತಾ ಇಲ್ಲ, ತುಂಬ ಸುಸ್ತಾಗಿದೆ, ಅಂದರೆ ಬಹಳ ನೋವಿದೆ, ಈ ಬಾಣಗಳೆಲ್ಲ ಹೃದಯದಲ್ಲಿ ಅಥವಾ ಶರೀರದಲ್ಲಿ ನೆಟ್ಕೊಂಡಿರುವುದರಿಂದ ಆಗ್ತಾ ಇಲ್ಲ ಅಂತ. ಅವನು ಸ್ಪರ್ಶ ಮಾತ್ರದಿಂದ ಅವರಿಗೆಲ್ಲ ನೋವು ಹೋಗ್ಬಿಡತ್ತೆ. ಅವರು ಅವನಿಗೆ ಶಾಸ್ತ್ರವನ್ನ ಬೋಧಿಸ್ತಾರೆ ಭೀಷ್ಮಾಚಾರ್ಯರು. ಆಗ ಯುಧಿಷ್ಠಿರ ಕೆಲವು ಪ್ರಶ್ನೆಗಳನ್ನು ಅವ್ರ ಹತ್ರ ಕೇಳ್ತಾನೆ, ಹೇಗೆ ಏನ್ ಮಾಡಬೇಕು ನಾವು ಹೀಗೆ ಈ ಕಲಿಯುಗದಲ್ಲಿ, ಏನು ಎಲ್ಲರೂ ಹೇಗೆ ಸುಲಭವಾಗಿ ಭಗವಂತನ ಪ್ರಾಪ್ತಿಯನ್ನ ಪಡೆಯಬಹುದು? ಆಗ ಅವರ ಬಾಯಿಯಿಂದ ವಿಷ್ಣು ಸಹಸ್ರನಾಮ ಬರುತ್ತೆ, ವಿಷ್ಣು ಸಹಸ್ರನಾಮ. ಆದರೆ ಅದೇ ವಿಷ್ಣು ಸಹಸ್ರನಾಮವನ್ನ ಪಾರ್ವತಿ ಶಿವನ ಹತ್ರ ಕೇಳಿದಾಗ ಸುಲಭವಾಗಿ ಹೇಗೆ ಹೇಳ್ಬೋದು ಅಂದಾಗ, ರಾಮ ರಾಮೇತಿ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮದ ತುಲ್ಯಂ ರಾಮನಾಮ ರಾಮೆ. ಆ ವಿಷ್ಣು, ಸಾವಿರ ವಿಷ್ಣುವಿನ ನಾಮಕ್ಕೆ ಒಂದು ರಾಮನಾಮ ಸರಿ ಅನ್ನುವಂಥದ್ದು. ಅದರಿಂದ ಅವರ ಬಾಯಿಂದ ಆ ವಿಷ್ಣು ಸಹಸ್ರನಾಮ ಆಗ ಬರುತ್ತೆ. ಅವರು ಭಗವಂತನನ್ನ ಸ್ಮರಿಸ್ತಾರೆ. ಮತ್ತು ಕೃಷ್ಣ ಎಷ್ಟು ನೋಡಿ, ಅವನು ಭಕ್ತರನ್ನ ಹೇಗೆ, ಭಕ್ತರ ಪ್ರತಿಯೊಂದು ಆಸೆಯನ್ನು ಈಡೇರಿಸ್ತಾನೆ ಅನ್ನೋದು ಹಲವಾರು ಇನ್ಸಿಡೆಂಟಲ್ಲಿ. ಅವನು ಭಕ್ತರನ್ನ ಯಾವಾಗಲೂ ಕೆಳಗೆ ಬೀಳಲಿಕ್ಕೆ ಕೊಡುವುದಿಲ್ಲ. ಅಂತಹ ಭೀಷ್ಮಾಚಾರ್ಯರಿಗೆ ಅವನು ಪಾರ್ಥಸಾರಥ್ಯ ರೂಪದಲ್ಲಿ ಅವನ ದರ್ಶನವನ್ನ ಕೊಡ್ತಾನೆ ಮತ್ತು ಅವರು ಶರೀರ ತ್ಯಾಗವನ್ನ ಮಾಡ್ತಾರೆ. ಈ ಧರ್ಮರಾಜ ಯಕ್ಷ ಪ್ರಶ್ನೆಯಲ್ಲಿ 10ನೆಯ ಪ್ರಶ್ನೆ, ಯಕ್ಷ ಕೇಳ್ತಾನಂತೆ, ಈಗ ಪಾಂಡವರೆಲ್ಲ ವನವಾಸದಲ್ಲಿರುವಾಗ, ಅಜ್ಞಾತವಾಸದಲ್ಲಿ ಇನ್ಫ್ಯಾಕ್ಟ್ ಇರುವಾಗ, ಅವ್ರು ಹೀಗೆ ಅಡವಿನಲ್ಲಿ ಹೋಗ್ತಾ ಇರುವಾಗ ಅವ್ರಿಗೆ ಬಾಯಾರಿಕೆ ಆಗತ್ತೆ. ನೀರು ತರಬೇಕು ಅಂತ ಮೊದಲು ನಕುಲ ಸಹದೇವರು ಹೋಗ್ತಾರೆ, ಆಮೇಲೆ ಇವನು ಅರ್ಜುನ ಹೋಗ್ತಾನೆ, ಭೀಷ್ಮ ಹೋಗ್ತಾನೆ. ಅವರೆಲ್ಲರೂ ನೀರು ಕುಡಿದ ತಕ್ಷಣ ಅಲ್ಲೇ ಸತ್ತೋಗ್ತಾರೆ ಅಂದ್ರೆ ಶರೀರ ತ್ಯಾಗ ಆತ್ಮ ಮಾಡತ್ತೆ ಆ ಟೈಮಿಗೆ. ಅವ್ರು ಯಾರು ಬರ್ಲಿಲ್ಲ ಅಂತ ದ್ರೌಪದಿ ಜೊತೆಗೆ ರಾಜ ಇರ್ತಾನೆ, ಧರ್ಮರಾಜ ಹೇಳ್ತಾನಂತೆ, ನಾನು ಹೋಗಿ ನೋಡ್ಕೊಂಡು ಬರ್ತೇನೆ ಅಂತ ದ್ರೌಪದಿನ ಅಲ್ಲೇ ಬಿಟ್ಟು ಅವನು ಹೋಗ್ತಾನೆ. ಅವನು ಹೋಗಿ ನೀರು ಕುಡಿಬೇಕು ಅನ್ನೋಷ್ಟರಲ್ಲಿ ಯಕ್ಷ ಹೇಳ್ತಾನಂತೆ, ನಿಲ್ಲು, ನೀನು ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ನಿನ್ನ ಅಲ್ಲಿ ಸತ್ತಿರೋ ನಿನ್ನ ಸಂಬಂಧಿರೋ ಅವರೆಲ್ಲ ಬದುಕ್ತಾರೆ. ಹಾಗೆ ಅವನು 9 ಪ್ರಶ್ನೆಯನ್ನು ಕೇಳ್ತಾನೆ. 10ನೇ ಪ್ರಶ್ನೆಯಲ್ಲಿ ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ಅಂತ ಅವನು ಕೇಳ್ತಾನಂತೆ. ಅದಕ್ಕೆ ಧರ್ಮರಾಜನ ಉತ್ತರ ಇಲ್ಲಿದೆ, ಅಹನ್ಯಹನಿ ಭೂತಾನಿ ಗಚ್ಚಂತಿ ಹಯಮಾಲಯಂ ಶೇಷಾಸ್ತಾವರಂ ಇಚ್ಛಂತಿ ಕಿಮಾಶ್ಚರ್ಯಮತಃ ಪರಂ. ನೂರಾರು ಸಾವಿರಾರು ಜೀವಿಗಳು ಪ್ರತಿ ಕ್ಷಣವೂ ಸಾಯ್ತಾ ಇರ್ತಾರೆ, ಆದರೆ ಮೂರ್ಖನಾದ ಜೀವಿಯು ತಾನು ಅಮರ ಎಂದು ತಿಳಿದು ಸಾಯಲಿಕ್ಕೆ ಸಿದ್ಧನಾಗುವುದಿಲ್ಲ. ಈ ಜಗತ್ತಿನಲ್ಲಿ ಅತ್ಯಾಶ್ಚರ್ಯಕರವಾದ ಸಂಗತಿ ಎಂದರೆ ಇದೆ. ಇದು ಆಶ್ಚರ್ಯಕರವಾದ ಸಂಗತಿ. ಪ್ರತಿನಿತ್ಯ ಜನ ಸಾಯ್ತಾರೆ, ಗೊತ್ತಿದೆ. ತಾವು ಕಟ್ಟಿಟ್ಟ ಬುತ್ತಿ, ಸಾವನ್ನ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ, ಸಾಯಲೇಬೇಕು. ಐಹಿಕ ಪ್ರಪಂಚದಲ್ಲಿ ಶರೀರವನ್ನ ಸಮಯ ಬಂದಾಗ ಶರೀರ ತ್ಯಾಗ ಮಾಡಲೇಬೇಕಾಗತ್ತೆ ಜೀವಿ. ಅಷ್ಟು ಗೊತ್ತಿದ್ದೂ ಅವರು ಯಾಕೆ ಸಾಯಲಿಕ್ಕೆ ತಯಾರಾಗುವುದಿಲ್ಲ? ಮತ್ತೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಮತ್ತೆ ಸಾಯ್ತಾರೆ, ಮತ್ತೆ ಮತ್ತೆ ಹುಟ್ಟುತ್ತಾರೆ, ಮತ್ತೆ ಮತ್ತೆ ಸಾಯ್ತಾರೆ. ಯಾಕೆ ಅವರು ಸಾಯುವಾಗ ಭಗವಂತನನ್ನು ನೆನಪು ಮಾಡ್ಕೊಳ್ಳೋದಿಲ್ಲ? ಯಾಕೆ ಅವರು ಭಗವತ್ ಪ್ರಾಪ್ತಿಯನ್ನ ಪಡೆಯುವುದಿಲ್ಲ? ಅದು ನನಗೆ ಆಶ್ಚರ್ಯವಾಗ್ತಾ ಇದೆ ಅನ್ನುವ ಮಾತನ್ನ ಧರ್ಮರಾಜ ಇಲ್ಲಿ ಹೇಳ್ತಾ ಇದ್ದಾನೆ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಮೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಹರೇ ಕೃಷ್ಣ. ಕುಂತಿಯ ಮಗನಾದ ಅರ್ಜುನನೇ, ವ್ಯಕ್ತಿಯು ತನ್ನ ದೇಹವನ್ನು ಬಿಡುವಾಗ ಯಾವ ಭಾವವನ್ನು ಸ್ಮರಿಸುವನೋ ಅದೇ ಭಾವವನ್ನು ನಿಶ್ಚಯವಾಗಿಯೂ ಪಡೆಯುವನು. ಈಗ ನಾವು ಸಾಯುವಾಗ ಈಗ ಬಹಳ ಮುಖ್ಯ, ಯಾಕೆ ನಾವು ಭಗವಂತನನ್ನು ನೆನಪು ಮಾಡ್ಕೋಬೇಕು? ನಾವು ಬೇರೆ ಏನನ್ನಾದರೂ ನೆನಪು ಮಾಡ್ಕೊಂಡ್ರೆ ನಮ್ಮ ಕತೆ ಏನಾಗುತ್ತೆ? ಉದಾಹರಣೆಗೆ ಈ ಭರತ ಮಹಾರಾಜನ ಉದಾಹರಣೆ ನಾವು ಹಿಂದೆ ಒಂದ್ಸಲ ಕೇಳಿದ್ವಿ, ಈಗ ಮತ್ತೆ ಹೇಳ್ತೇನೆ. ಅವನು ಅಡವಿಗೆ ಬಂದು ಎಲ್ಲಾ ರಾಜ್ಯವನ್ನ ಬಿಟ್ಟು ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತ ಬರ್ತಾನೆ. ಭಾವಭಕ್ತಿಯಲ್ಲಿ ಇರ್ತಾನೆ, ಪ್ರೇಮ ಭಕ್ತಿಗೆ ಅವನು ಹೋಗ್ಬೇಕು.
ಅಂತಹ ಸಮಯದಲ್ಲಿ ಅವನಿಗೆ ಜಿಂಕೆ ಮರಿಯ ಬಂಧನ ಆಗ್ಬಿಡತ್ತೆ. ಆ ಜಿಂಕೆ ಮರಿಯನ್ನ ನೋಡ್ಕೊಳ್ತಾ ಅವನು ಏನ್ ಮಾಡ್ತಾನೆ, ಸ್ವಲ್ಪ ಅವನ ಭಕ್ತಿ ಕಡಿಮೆ ಆಗ್ಬಿಡುತ್ತೆ. ಅಲ್ಲಿ ಅಟ್ಯಾಚ್ಮೆಂಟ್, ಆ ಜಿಂಕೆಗೆ ತನ್ನನ್ನು ತಾನು ಅವನ ಇದು ಏನ್ ಹೇಳ್ತೇವೆ ನಾವು, ಸೆಳೆತ ಬರುತ್ತೆ. ಸೊ ಆ ಜಿಂಕೆಯ ಲಾಲನೆ ಪಾಲನೆಯನ್ನ ಮಾಡ್ತಾನೆ. ಹಾಗಿರುವಾಗ ಒಂದಿನ ಆ ಜಿಂಕೆ ಮರಿ ಆಶ್ರಮದಿಂದ ತಪ್ಪಿಸ್ಕೊಂಡ್ಬಿಟ್ಟತ್ತೆ, ಕಾಣೋದೇ ಇಲ್ಲ. ಹುಡುಕೊಂಡು ಹೋಗ್ತಾನೆ 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 ಹೋಗ್ತಾನೆ, ಎಲ್ಲೂ ಜಿಂಕೆ ಮರಿ ಅವನಿಗೆ ಕಾಣಲ್ಲ. ಕೊನೆಗೆ ಅವನೇನ್ ಮಾಡ್ತಾನೆ, ಆ ಜಿಂಕೆಯ ಮರಿಯ ಹುಡುಕುವ ರಭಸದಲ್ಲಿ ಅವನೇ ಪ್ರಪಾತಕ್ಕೆ ಬಿದ್ದು ಶರೀರ ತ್ಯಾಗ ಮಾಡಬೇಕಾಗತ್ತೆ. ಈಗೇನಾಯ್ತು, ಅವನ ಭಾವ ಯಾವುದು ಶರೀರ ತ್ಯಾಗ ಮಾಡುವಾಗ? ಜಿಂಕೆ. ಸೊ ಅವನಿಗೆ ಜಿಂಕೆಯ ಶರೀರ ಸಿಕ್ತು. ಸೊ ಆ ಜಿಂಕೆಯ ಶರೀರ ಸಿಕ್ಕಿದ ಮೇಲೆ ಆಮೇಲೆ ಮತ್ತೆ ಅವನು ಹಾಗೆಯೇ ಅಲ್ಲಿ ಅರಣ್ಯದಲ್ಲಿ ಅಲಿತಾ ಇರೋ ಒಂದು ಆಶ್ರಮದಲ್ಲಿ ಭಾಗವತ ಕಥನ ಆಗತ್ತೆ. ಭಾಗವತ ಶ್ರವಣವನ್ನ ಆ ಜಿಂಕೆ ಮರಿ ಮಾಡತ್ತೆ ಭಗವಂತನ ಪ್ರೇರಣೆಯಿಂದ. ಆ ರೀತಿಯಾಗಿ ಮಾಡಿ ಆಮೇಲೆ ಅವನು ಜಡಭರತನಾಗಿ ಹುಟ್ಟಿ ಆಮೇಲೆ ಮತ್ತೆ ಭಗವತ್ ಪ್ರಾಪ್ತಿಯನ್ನ ಪಡೀತಾನೆ ಅವನು ಮುಂದೆ. ಆದ್ರಿಂದ ಇದು ಬಹಳ ಮುಖ್ಯ. ನಾವು ಯಾವ ಸ್ಮರಣೆಯಲ್ಲಿ ಶರೀರ ತ್ಯಾಗ ಮಾಡ್ತೇವೆ ಅದು ಬಹಳ ಮುಖ್ಯ. ನಾವು ಯಾವುದ್ರ ಬಗ್ಗೆ ಆಲೋಚನೆ ಮಾಡ್ತೇವೆ, ನಾವು ಏನೇನು ಕರ್ಮ ಮಾಡ್ತೇವೆ, ಯಾವ ಐಹಿಕ ಪ್ರಪಂಚದ ಯಾವ ಗುಣದ ನಂಟಲ್ಲಿ ನಾವಿದ್ದೇವೆ, ಅದರಿಂದ ನಮಗೆ ನಮ್ಮ ಮುಂದಿನ ಜನ್ಮ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ಅದರಿಂದ ನಮ್ಮ ಕರ್ಮ ಅದನ್ನ ಡಿಸೈಡ್ ಮಾಡುತ್ತೆ ಅನ್ನುವಂಥದ್ದು. ಯಾಕೆಂದ್ರೆ ಆ ರೀತಿ ಕರ್ಮದ ಮಾಡುವಾಗ ನಾವು ಅದರ ಆಲೋಚನೆಯಲ್ಲೇ ಜಾಸ್ತಿ ಇರ್ತೇವೆ. ತುಂಬಾ ಲೋಭಿಗಳಿದ್ರೆ ಯಾವಾಗಲೂ ಹಣದ ಬಗ್ಗೆ ಅವರು ಮತ್ತೆ ಮತ್ತೆ ಲೋಭಿಗಳ ಮಧ್ಯದಲ್ಲಿ ಹುಟ್ಟುತ್ತಾರೆ. ಜ್ಞಾನವಂತರಿದ್ರೆ ಅವರು ಜ್ಞಾನಿಗಳ ಮಧ್ಯದಲ್ಲಿ ಹುಟ್ಟುತ್ತಾರೆ, ಯಾಕೆಂದ್ರೆ ಅವರಿಗೆ ಜ್ಞಾನ ಜಾಸ್ತಿ ಬೇಕಾಗತ್ತೆ. ಆದರೆ ಭಗವಂತ ಹೇಳ್ತಾನೆ, ಇದೆಲ್ಲವೂ ಇಲ್ಲೇ ಇಟ್ಟಿರುತ್ತೆ ನಮ್ಮನ್ನ. ಆದರೆ ಇಲ್ಲಿ ಬೀಳುವುದು ಏಳುವುದು ಸಹಜವಾದ ಪ್ರಕ್ರಿಯೆ. ಆದರೆ ಇದನ್ನೆಲ್ಲ ಪಾರು ಮಾಡಿ ಯಾಕೆ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯ, ನಮಗೆ ಶಾಶ್ವತವಾದ ಸಂತೋಷ, ಶಾಶ್ವತವಾದಂತಹ ಶರೀರ ಅಲ್ಲಿ ನಮಗೆ ಸಿಗತ್ತೆ. ಸೊ ಇದು ಭರತ ಮಹಾರಾಜನ ಕತೆ. ತಸ್ಮಾತ್ ಸರ್ವೇಷು ಕಾಲೇಶು ಮಾಮನಸ್ಮರ ಯುದ್ಧ ಚ ಮಯಿ ಅರ್ಪಿತ ಮನೋಬುದ್ಧಿ ಮಾಮೇ ವೈಶ್ಯಸ್ಯ ಸಂಶಯ. ಹರೇ ಕೃಷ್ಣ. ಆದುದರಿಂದ ಅರ್ಜುನನೇ, ನೀನು ಯಾವಾಗಲೂ ನನ್ನನ್ನು ಕೃಷ್ಣನ ರೂಪದಲ್ಲಿ ಸ್ಮರಿಸುತ್ತಿರಬೇಕು. ಅದೇ ಕಾಲದಲ್ಲಿ ಯುದ್ಧ ಮಾಡುವ ನಿನ್ನ ವಿದಿತ ಕರ್ತವ್ಯವನ್ನು ಮಾಡಬೇಕು. ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ ನಿನ್ನ ಮನಸ್ಸು ಮತ್ತು ಬುದ್ಧಿಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದರೆ ನಿಸ್ಸಂಶಯವಾಗಿಯೂ ನೀನು ನನ್ನನ್ನೇ ಹೊಂದುವೆ. ಹರೇ ಕೃಷ್ಣ. ಭಗವಂತ ನಮಗೆ ಈ ಸೃಷ್ಟಿಯನ್ನ ಕೊಟ್ಟಿದ್ದಾನೆ, ಹಾಗೆಯೇ ಇಲ್ಲಿಂದ ನಮಗೆ ಹೊರಗೆ ಬರುವ ದಾರಿಯನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ತಿಳ್ಕೊಳ್ಳದೇನೆ ಮೂರ್ಖರು ನಾವು ಮಾಯೆಯ ಪ್ರಭಾವದಲ್ಲಿ ಇದ್ದು ಬಿಡ್ತೇವೆ. ಯಾಕೆಂದ್ರೆ ಅವನು ಕೊಟ್ಟಿರ್ಬೋದು ಮಾಯೆ. ಯಾಕೆಂದ್ರೆ ಈಗ ಒಂದು ಕಾಂಪಿಟಿಷನ್ ಅಂತ ಒಂದು ಇದಿದೆ ಅಂದ್ರೆ, ಒಂದು ಯಾರು ಶ್ರೇಷ್ಠರು ಅಂತ ಗೊತ್ತಾಗಬೇಕಂದ್ರೆ ಒಂದು ಕಾಂಪಿಟಿಷನ್ ತರ ಇದ್ದೇ ಇರುತ್ತೆ ಅಲ್ವಾ, ಪ್ರತಿಯೊಂದು ಕಡೆನೂ. ಅಲ್ಲಿ ಅದಕ್ಕೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅದು ಇದಾಗುತ್ತೆ. ಆದ್ರಿಂದ ಜೀವಿಯಲ್ಲಿಯೂ ಸಹಿತ ಅವನಿಗೂ ಸಹಿತ ಅವನು ಭಕ್ತಿಯನ್ನ ಮಾಡಬೇಕು. ಅಷ್ಟು ಸುಲಭವಾಗಿ ಭಗವತ್ ಪ್ರಾಪ್ತಿಯನ್ನು ಕೊಟ್ಬಿಟ್ರೆ ಹೇಗೆ ಆಗ್ಬೋದು? ಅದರಿಂದ ಈ ಒಂದು ವೈವಿಧ್ಯತೆ ಸಹಿತ ಅವನ ಸೃಷ್ಟಿಯಲ್ಲಿ ಇದೆ. ಅದರಿಂದ ಅವನು ಇರ್ತಾನೆ ಜೀವಿ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ಹೇಳಿದ್ದಾನೆ. ಆ ರೀತಿಯಾಗಿ ನಾವು ಅವನ ಸ್ಮರಣೆಯನ್ನ ಮಾಡ್ತಾ ಕೃಷ್ಣನ ರೂಪದಲ್ಲಿ ಸ್ಮರಿಸಬೇಕು, ಬಹಳ ಮುಖ್ಯ. ಅವನ ಎರಡು ಕೈಗಳ ರೂಪದಲ್ಲಿಯೇ ನಾವು ಅವನನ್ನು ಸ್ಮರಿಸೋದು. ಕೃಷ್ಣ ಅಂದ್ರೆ ಹೇಗೆ? ನವಯೌವನಂಚ, ಯಾವಾಗಲೂ ಅವನು ಯುವಕನಾಗಿಯೇ ಇರ್ತಾನೆ ಅಲ್ವಾ. ಕೃಷ್ಣನ ನಾವು ಎಲ್ಲೂ ಮುದುಕನಾಗಿ ನೋಡಿಲ್ಲ. ಮತ್ತೆ ಬಹಳ ಸುಂದರನಾಗಿ ಇರ್ತಾನೆ. ಆ ಕೃಷ್ಣನನ್ನ ನಮಗೆ ನೋಡಿದಾಗ ಏನ್ ಅನ್ಸತ್ತೆ? ಹರೇ ಕೃಷ್ಣ. ಒಂದು ರೀತಿಯಾದಂತಹ ಆಕರ್ಷಣೆ, ಒಂದು ರೀತಿಯಾದಂತಹ ಸೆಳೆತ ಅಲ್ವಾ? ಹೌದು. ಕೃಷ್ಣ ಅಂದ್ರೆ ಹಾಗೆ. ಕೃಷ್ಣನನ್ನ ನಾವು ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ಸಾಕು. ಯಾವತ್ತಾದ್ರೂ ಕೃಷ್ಣನನ್ನ ನಾವು ದ್ವೇಷಿಸ್ತೀವ? ಇಲ್ಲ. ಭಕ್ತಿ ಬರ್ತದೆ, ಪ್ರೇಮ ಭಕ್ತಿ ಬರ್ತದೆ, ಭಕ್ತಿ ಬರ್ತದೆ. ಕೃಷ್ಣ ಅಂದ್ರೆ ಹಾಗೆ. ಕೃಷ್ಣ ಶಬ್ದದ ಅರ್ಥವೇ ಸೆಳೆತ. ಅವನು ಸೆಳೆತಾನೆ, ಎಲ್ಲರನ್ನ ತನ್ನ ಹತ್ರ ಸೆಳೆತಾನೆ. ಆದ್ರೆ ಅದು ಯಾವಾಗ ನಮಗೆ ಆ ರೀತಿ ಆ ಒಂದು ಆಕರ್ಷಣೆ ಅನ್ನುವಂತಹದ್ದು ಶಾಶ್ವತವಾಗಿ ಅವನಲ್ಲಿ ಇರ್ಬೇಕಂದ್ರೆ
ಅವನನ್ನು ಸ್ಮರಿಸಬೇಕು, ಅವನನ್ನು ಪೂಜಿಸಬೇಕು, ಮತ್ತೆ ನಮ್ಮ ನಿತ್ಯ ಕರ್ತವ್ಯವನ್ನು ನಾವು ಮಾಡಬೇಕು. ಅವನು ಹೇಳ್ತಾನೆ ಎಲ್ಲೂ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟು ಭಗವಂತ ಅಂತ ಇದು ಮಾಡ್ಕೊಂಡು ಇರಬೇಡಿ ಅಂತ. ಅವನು ಹೇಳ್ತಾನೆ ನಿತ್ಯ ಕರ್ತವ್ಯ ನೀನು ಮಾಡ್ತಾ ಇರು, ನನ್ನನ್ನು ಸ್ಮರಿಸು. ಅದರಿಂದ ಪೂರ್ತಿಯಾಗಿ ನಮ್ಮ ಮನಸ್ಸು ಭಗವಂತನಲ್ಲಿ ಇರಬೇಕು. ಅದಕ್ಕೆ ಸುಲಭವಾದ ಮಾರ್ಗ ನಮಗೆ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳಿಂದ ಕೊಟ್ಟಿರುವಂತಹ ಈ ಮಹಾಮಂತ್ರ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಇದು ಅತ್ಯಂತ ಶ್ರೇಷ್ಠವಾದಂತಹ ಮಂತ್ರ. ಇದನ್ನು ನಾವು ಸ್ಮರಿಸ್ತಾ ನಮ್ಮ ಮನಸ್ಸನ್ನು ದಿವಸಕ್ಕೆ ನಾವು ಅಟ್ಲೀಸ್ಟ್ 1 ರಿಂದ 1.5 ಗಂಟೆ 2 ಗಂಟೆ ನಾವು ಹರಿನಾಮ ಸ್ಮರಣೆಯನ್ನು ಮಾಡ್ಬೋದು, ಜಪ ಮಾಡ್ಬೋದು. ಆಮೇಲೆ ನಮ್ಮ ಕೆಲಸ ಏನಿದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ಬೋದು. ಆವಾಗ ಏನಾಗುತ್ತೆ, ಇಡೀ ದಿನ ನಮಗೆ ಹರಿಯ ಸ್ಮರಣೆ ಇರುತ್ತೆ. ಮನಸ್ಸಲ್ಲಿ ಹರಿ ಸದಾ ಇರೋದ್ರಿಂದ ಯಾವುದೇ ರೀತಿಯಾದಂಥ ಪಾಪ ಪ್ರಕ್ರಿಯೆಗಳು, ಅಂದರೆ ಆ ಥರದ ಕೆಲಸಗಳು ನಮ್ಮಿಂದ ಆಗುವುದಿಲ್ಲ. ಮತ್ತೆ ಯಾರಿಗಾದರೂ ಮೋಸ ಮಾಡಬೇಕು, ವಂಚನೆ ಮಾಡಬೇಕು ಅನ್ನುವಂತಹ ಮನೋಭಾವವು ನಮಗೆ ಬರುವುದಿಲ್ಲ. ಅಂದರೆ ನಮ್ಮ ಮನಸ್ಸು ಶುದ್ಧವಾಗ್ತಾ ಹೋಗುತ್ತೆ. ಅದರಿಂದ ನಾವು ಹೇಳ್ತಾನೆ ವಿಧಿತ ಕರ್ತವ್ಯವನ್ನು ಮಾಡು, ನಿನ್ನ ಚಟುವಟಿಕೆಗಳನ್ನು ನನಗೆ ಅರ್ಪಿಸಿ, ನಿನ್ನ ಮನಸ್ಸು ಮತ್ತು ಬುದ್ಧಿ ಶಕ್ತಿಗಳು ನನ್ನಲ್ಲಿ ನೆಲೆಸಿದ್ದಾರೆ. ಬಹಳ ಮುಖ್ಯ. ಬುದ್ಧಿ ಸಹಿತ ನಾವು ನಮ್ಮ ಹತ್ರ ಬುದ್ಧಿ ಇದೆ, ನಾನು ತುಂಬಾ ಬುದ್ಧಿವಂತ ಅಂತ ಯಾರ ಹತ್ರ ಹೋಗಿ ಜಂಬ ಕೊಚ್ಕೊಳ್ಳೋದಕ್ಕಿಂತ ಆ ಬುದ್ಧಿ ನಮಗೆ ಭಗವಂತ ಕೊಟ್ಟಿರುವುದರಿಂದ ಅದನ್ನ ಅವನ ಸೇವೆಗೆ ನಾವು ಅಂದ್ರೆ ಮುಡಿಪಾಗಿಟ್ರೆ ನಮ್ಮಲ್ಲಿರುವಂತಹ ಅಹಂಕಾರವೂ ಸಹಿತ, ಅಂದ್ರೆ ಸುಳ್ಳು ಅಹಂಕಾರ, ಮಿಥ್ಯಾ ಅಹಂಕಾರ ಹೋಗ್ಬಿಡುತ್ತೆ. ನಿಸ್ಸಂಶಯವಾಗಿ ನೀನು ನನ್ನನ್ನೇ ಹೊಂದುವೆ ಅಂತ ಭಗವಂತ ಹೇಳ್ತಾನೆ. ನಿಸ್ಸಂಶಯವಾಗಿ, ಯಾವುದೇ ಸಂಶಯ ಇಲ್ಲ ಅದರಲ್ಲಿ. ಅಭ್ಯಾಸ ಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಹರೇ ಕೃಷ್ಣ. ಗುರುಜಿ ಓದಿ ಮಾತಾಡಿ. ಅನುವಾದ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಪಾರ್ಥನೆ, ದೇವೋತ್ತಮ ಪರಮ ಪುರುಷನೆಂದು ನನ್ನನ್ನು ಯಾರು ಧ್ಯಾನಿಸುತ್ತಾರೋ, ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದೋ ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು. ಹರೇ ಕೃಷ್ಣ. ಈಗ ಒಂದು ಕಂಬಳಿ ಹುಳು ಏನ್ ಮಾಡತ್ತಂತಂದ್ರೆ ಯಾವಾಗ್ಲೂ ನಾನು ಚಿಟ್ಟೆ ಆಗ್ಬೇಕು ಅಂತ ಆಲೋಚನೆ ಮಾಡತ್ತಂತೆ. ಅದು ಆಮೇಲೆ ಅದೇ ಜನ್ಮದಲ್ಲಿ ಅದು ಚಿಟ್ಟೆಯಾಗಿ ಮಾರ್ಪಾಡ ಹೊಂದತ್ತೆ. ಅದೇ ರೀತಿಯಾಗಿ ನಾವು ದೇವೋತ್ತಮ ಪರಮ ಪುರುಷನಂತೆ ನನ್ನನ್ನು ಯಾರು ಧ್ಯಾನಿಸೋ, ನಾವು ಪ್ರತಿನಿತ್ಯ ಭಗವಂತನನ್ನು ನೆನೆಯೋದ್ರಿಂದ ನಾವು ಖಂಡಿತವಾಗಿ ಭಗವತ್ ಪ್ರಾಪ್ತಿಯನ್ನ ಅವನನ್ನ ಪಡೆಯಬಹುದು ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಬೇರೆ ಯಾವ ಕಡೆಗೂ ಮನಸ್ಸು ಚಲಿಸದಂತೆ ಯಾರ ಮನಸ್ಸು ಸದಾ ನನ್ನಲ್ಲಿ ತನ್ಮಯವಾಗಿರುವುದು. ಅದಕ್ಕಾಗಿ ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಯಾವಾಗಲೂ ನಾವು ಅವನ ಪ್ರಜ್ಞೆಯಲ್ಲಿ ಇರುವಂಥದ್ದು. ಆ ಪ್ರಜ್ಞೆ ಬಹಳ ಕಾನ್ಶಿಯಸ್ನೆಸ್ ಅಂತ ಹೇಳ್ತೇವೆ. ಆ ಕಾನ್ಶಿಯಸ್ನೆಸ್ಸು ಎಷ್ಟು ಮುಖ್ಯ ಅಂದರೆ ಆ ರೀತಿಯಾಗಿ ನಾವು ಯಾವಾಗಲೂ ಅವನ ಬಗ್ಗೆ ಆಲೋಚನೆ ಮಾಡ್ತಾ ಇರೋದರಿಂದ ಬೇರೆ ದಾರಿ ಇಲ್ಲದೇ ಅವನ ನಮ್ಮನ್ನು ಕರೆಸ್ಕೊಳ್ಳೋದು, ಬೇರೆ ದಾರಿ ಇಲ್ಲ. ಅಂತಹ ಎಷ್ಟೋ ಜನ ಭಕ್ತರಿಗೆ ಅವನು ಆ ರೀತಿಯಾಗಿ ಅಂದರೆ ಅವಕಾಶವನ್ನು ಕೊಡ್ತಾನೆ. ಕೆಲವೊಂದು ಟೈಮ್ ಭಕ್ತಿಯನ್ನ ಮಾಡುವವರು ಯಾರಾದರೂ ಸ್ವಲ್ಪ ಎಡವಿದ್ರೂ ಅವನು ಮತ್ತೆ ಏಳಿಸ್ತಾನೆ. ಅವನ ಮಾಡುವ ಭಕ್ತಿ ಅವನನ್ನ ರಕ್ಷಣೆ ಮಾಡುತ್ತೆ. ಸದಾ ನನ್ನಲ್ಲಿ ತನ್ಮಯವಾಗಿರುವನು, ಅವನು ಖಂಡಿತವಾಗಿಯೂ ನನ್ನ ಬಳಿಗೆ ಬರುವನು ಅನ್ನೋದನ್ನ ಹೇಳ್ತಾನೆ. ಸೊ ಈಗ ಈ ಅಜಾಮಿಳ ಅನ್ನುವಂತಹ ಒಂದು ಬ್ರಾಹ್ಮಣ ತನ್ನ ನಿತ್ಯ ಕರ್ತವ್ಯವನ್ನ ಮಾಡ್ತಾ ಇರ್ತಾನೆ. ಅವನಿಗೂ ಸಂಸಾರ ಇರುತ್ತೆ, ಅವನು ಗೃಹಸ್ಥನೂ ಹೌದು, ತಂದೆ ತಾಯಿಯರು ಇರ್ತಾರೆ. ಅವನು ಪ್ರತಿನಿತ್ಯ ದೇವರ ಭಗವಂತನ ಸೇವೆಯನ್ನು ಮಾಡ್ತಾನೆ. ಆ ರೀತಿಯಾಗಿ ಅವನು ನಿತ್ಯ ಕರ್ಮಗಳಿಗೆ ಬೇಕಾದಂತಹ ಅವಶ್ಯಕವಾದಂತಹ ವಸ್ತುಗಳನ್ನು ತರಲಿಕ್ಕೆ ಅವನು ಅಡವಿಗೆ ಹೋಗ್ತಾನೆ. ಅಡವಿನಲ್ಲಿ ಆ ರೀತಿ ಬರುವಾಗ ಯಾರೋ ನಗ್ಗಾಡಿದ ನಗುವಿನ ಒಂದು ಶಬ್ದ ಕೇಳಿಸತ್ತೆ ಅವನಿಗೆ. ಯಾವುದೋ ಒಂದು ಹೆಂಗಸು ನಗ್ಗಾಡ್ತಾ ಇರುವಂತಹದ್ದು. ಏನಿರಬಹುದು ಅಂತ ಸ್ವಲ್ಪ ಬೇಡ, ಯಾಕೆ ನನಗ್ಯಾಕೆ, ನಾನು ಯಾಕೋ ನನ್ನ ನಿತ್ಯ ಕರ್ಮದಲ್ಲಿ ಇರುವವನು ಬೇಡ ಅಂತ ಸ್ವಲ್ಪ ಅಂದ್ರೆ ಆ ಕಡೆ ಲಕ್ಷ್ಯ ಹಾಕಬಾರ್ದು ಅನ್ನುವಂತಹ ಒಂದು ಇದಕ್ಕೆ ಬರ್ತಾನೆ. ಆದ್ರೆ ಮತ್ತೆ ಕೇಳಿಸುತ್ತೆ. ಅವಾಗ ಅವನಿಗೆ ಏನಿದೆ ತಪ್ಪು, ಸುಂದರವಾದ ಒಂದು ಶಬ್ದ, ಅಂದ್ರೆ ಒಂದು ಸ್ತ್ರೀ ಶಬ್ದ, ಅವಳು ನಗಾಡ್ತಾ ಇರುವಂತಹದ್ದು ಕೇಳಿಸ್ತಾ ಇದೆ, ನಾನು ಯಾಕೆ ನೋಡಬಾರ್ದು, ಒಂದ್ಸಲ ನೋಡಿದ್ರೆ ನನ್ನ ತಪ್ಪೇನಾಗತ್ತೆ ಅಂತ ಅಲ್ಲಿ ಹೋಗಿ ನೋಡ್ತಾನೆ. ಆ ಸ್ತ್ರೀ ಆ ನಗರದ ಅವನ ಊರಿನ ಒಂದು ವೇಶ್ಯೆ, ಸುಂದರ ವೇಶ್ಯೆ, ಯಾವುದೋ ಪರಪುರುಷನ ಜೊತೆಗೆ ಇರ್ತಾಳೆ.
ಅವನಿಗೇನಾಗುತ್ತೆ, ಆ ಸ್ತ್ರೀಯನ್ನ ನೋಡಿದ ತಕ್ಷಣ ಅವನು ಮಾಯೆಯ ಪಾಶಕ್ಕೆ ಬಂದ್ಬಿಡ್ತಾನೆ. ಅವಳನ್ನೇ ನೆನಪು ಮಾಡ್ಕೊಳ್ತಾ ಮನೆಗೆ ಹೋಗ್ಬಿಡ್ತಾನೆ. ಅವನು ಮನೆಗೆ ಹೋಗಿ ಅವನ ಮನಸ್ಸು ಸ್ಥೀಮಿತದಲ್ಲಿ ಇರೋದಿಲ್ಲ, ಆಲ್ರೆಡಿ ಮಾಯೆ ಎಳ್ಕೊಂಡ್ಬಿಟ್ಟಿದೆ. ಸೊ ಅವನೇನ್ ಮಾಡ್ತಾನೆ, ಆ ಸ್ತ್ರೀ ಹೋಗಿ ಆ ವೇಷೆಯನ್ನು ತನ್ನ ಮನೆಗೆ ಕೆಲಸದವಳಾಗಿ ಕರ್ಕೊಂಡು ಬರ್ತಾನೆ. ಬಂದ ಮೇಲೆ ಅವಳ ಜೊತೆಗೆ ಅವನ ವ್ಯವಹಾರವನ್ನೆಲ್ಲ ನೋಡ್ಬಿಟ್ಟು ಯಾರಿಗೂ ಅಷ್ಟು ಇಷ್ಟ ಆಗೋದಿಲ್ಲ. ತಂದೆ ತಾಯಿಗಳು ಬಿಟ್ಟು ಹೋಗ್ಬಿಡ್ತಾರೆ. ಆ ಕಡೆಗೆ ಹೆಂಡತಿ ಮಕ್ಕಳು ಸ್ವಲ್ಪ ದಿವಸ ಆದ್ಮೇಲೆ ಅವರು ಬಿಟ್ಟು ಹೋಗ್ಬಿಡ್ತಾರೆ ಅವನನ್ನ. ಅವನು ಆ ವೇಶ್ಯೆ ಜೊತೆಗೆ ಸಂಸಾರ ಮಾಡ್ತಾನೆ. ಆಮೇಲೆ ಅವಳ ಜೊತೆಗೆ ಒಂದು ಮಗನನ್ನ ಪಡಿತಾನೆ. ಮಗನನ್ನ ಪಡೆದಾಗ ಆ ದಾರಿಯಲ್ಲಿ ಹೋಗ್ತಾ ಇರುವಂತಹ, ಅವನ ಮನೆ ಎದುರುಗಡೆಯಿಂದ ಹೋಗ್ತಾ ಇರುವಂತಹ ಕೆಲವು ಸನ್ಯಾಸಿಗಳು ಬಂದು ಆ ಹುಡುಗನಿಗೆ ನಾರಾಯಣ ಅಂತ ಹೆಸರಿಡ್ತಾರೆ. ನಾರಾಯಣ ಅಂತ ಹೆಸರಿಟ್ಬಿಟ್ಟು ಹೋಗ್ತಾರೆ. ಆ ರೀತಿಯಾಗಿ ನಾರಾಯಣ ಸ್ವಲ್ಪ ದೊಡ್ಡವನಾಗ್ತಾನೆ. ಅಂದ್ರೆ ಒಂದು 3-4 ವರ್ಷ, 4-5 ವರ್ಷ. ಇವನಿಗೆ ವಯಸ್ಸಾಗಿದೆ ಆಲ್ರೆಡಿ. ಅಜಾಮಿಳನಿಗೆ ನಾರಾಯಣನನ್ನ ಪುತ್ರನಾಗಿ ಪಡೆಯುವಾಗ, ಅಂದ್ರೆ ಆ ಹುಡುಗ ಹುಟ್ಟಿರುವಾಗ ವೇಶ್ಯೆಯ ಜೊತೆಗೆ ಅವನಿಗೆ ಆಲ್ಮೋಸ್ಟ್ 80 ವರ್ಷ ಪ್ಲಸ್, ಅಂದ್ರೆ ಅವನು ಆಲ್ರೆಡಿ ವಯಸ್ಸಾಗ್ಬಿಟ್ಟಿದೆ. ಆದ್ರೆ ಕೊನೆಗೆ ಅವನು ಒಂದಿನ ಹೀಗೆ ಸಾಯುವ ಹಾಸಿಗೆಯಲ್ಲಿ ಮಲಗ್ತಾನೆ. ಇನ್ನೇನು ಆಗ್ತಾ ಇಲ್ಲ ಅವನ ಹತ್ರ, ಏನ್ ಮಾಡೋದು, ಇನ್ನು ಶರೀರ. ಅವನ ಸಾಯುವ ಸಮಯದಲ್ಲಿ ಅವನು ಯಮಭಟ್ರು ಬರ್ತಾರೆ. ಯಾಕಂದ್ರೆ ಅವನು ಮಾಡಿರುವಂತಹ ತಪ್ಪು. ಯಮಭಟ್ರು ಬರ್ತಾರೆ. ಯಮಭಟ್ರನ್ನ ಅವನು ನೋಡ್ಬಿಟ್ಟು ಭಯದಿಂದ ಮಗನನ್ನ ಕರೆದು ನಾರಾಯಣ ಅಂತ ಕರೀತಾನೆ. ಅವನ ಹತ್ರ ಅವನು ಹೇಳಲಿಕ್ಕೆ ಹೊರಟಿದ್ದೇನೆಂದ್ರೆ, ನಾರಾಯಣ ನೀನು ಇಲ್ಲಿ ಬರಬೇಡ, ಇಲ್ಲಿ ಏನು ನಿನಗೆ ಗಂಡಾಂತರ ಇದೆ ಅಂತ ನಾರಾಯಣ ಅಂತ ಕರೀತಾನೆ. ಸೊ ಭಗವಂತನ ಕೃಪೆ ಎಷ್ಟು ನೋಡಿ ಅಂದ್ರೆ, ಇಮ್ಮಿಡಿಯೇಟ್ಲಿ ವಿಷ್ಣುವಿನ ಭಟ್ರು ಬರ್ತಾರೆ ಅಲ್ಲಿ. ಅವರು ಬಂದ ತಕ್ಷಣ ಯಮಭಟ್ರಿಗೆ ಅಲ್ಲಿ ನಮಗೆ ಭಗವಂತನ ಆಜ್ಞೆ ಆಗಿದೆ, ನಾವು ಬರಬೇಕು ಅಂತ, ಇಲ್ಲಿ ನಿಮ್ಗೇನು ಕೆಲಸ ಇಲ್ಲ ಅಂತ ಅವರು ಯಮಭಟ್ರನ್ನ ಕಳಿಸ್ಬಿಡ್ತಾರೆ. ಸೊ ಯಮಭಟ್ರು ಹೋದ್ಮೇಲೆ ಅವರು ಹೇಳ್ತಾರೆ, ನೋಡು ನಿನಗೆ ನಿನ್ನ ಅಂದ್ರೆ ನೀನು ಈ ತರ ತಪ್ಪನ್ನ ಮಾಡಿರುವಂಥದ್ದೆಲ್ಲ ಅವನಿಗೆ ಅರಿವಾಗತ್ತೆ. ಅವನು ಹೇಳ್ತಾನೆ, ನನ್ನಿಂದ ಬಹಳ ತಪ್ಪಾಗಿದೆ ಅಂತ. ಅಲ್ದ್ರೆ ನೀನು ಈಗ ಇಮಿಡಿಯೇಟ್ ಆಗಿ ನೀನು ಈ ಕ್ಷಣವೇ ನೀನು ಮೋಕ್ಷಕ್ಕೆ ಅರ್ಹನಲ್ಲ. ಅದರಿಂದ ನೀನೇನ್ ಮಾಡು, ನೀನು ಸೀದಾ ಅಂದ್ರೆ ಇದು ಋಷಿಕೇಶಕ್ಕೆ ಹೋಗು. ಅಲ್ಲಿ ಹೋಗ್ಬಿಟ್ಟು ತಪಸ್ಸನ್ನ ಮಾಡಿ ಬದರಿಕಾಶ್ರಮಕ್ಕೆ ಹೋಗು. ಬದರಿಕಾಶ್ರಮದಲ್ಲಿ ಹೋಗಿ ನೀನು ತಪಸ್ಸನ್ನ ಮಾಡು, ಭಗವಂತನ ಸೇವೆಯನ್ನು ಮಾಡಿ ನಿನ್ನ ಪಾಪಗಳನ್ನ ಪರಿಹರಿಸಿಕೊಂಡು ನೀನು ಭಗವದ್ಧಾಮಕ್ಕೆ ಬಾ. ಆ ರೀತಿಯಾಗಿ ಅವನು ಹೋಗಿ ಮಾಡ್ತಿ. ಆಮೇಲೆ ಭಗವಂತನ ಪುಷ್ಪಕ ವಿಮಾನ ಬಂದು ಅವನನ್ನ ಕರ್ಕೊಂಡು ಹೋಗತ್ತೆ ವೈಕುಂಠಕ್ಕೆ. ಸೊ ಇದು ಅಂದ್ರೆ ಭಕ್ತಿಯಲ್ಲೇ ಮಾಡ್ತಾ ಇರುವಾಗ ಈ ತರದ ಯಾವುದೇ ಒಂದು ಕೆಲವು ಸಮಯ ಅಡಗಿದರೂ ಸಹಿತ ಭಗವಂತ ಒಂದಲ್ಲ ಒಂದು ರೀತಿ, ಯಾವುದೋ ಒಂದು ರೀತಿಯಲ್ಲಿ ರಕ್ಷಣೆ ಮಾಡ್ತಾನೆ. ಆದ್ರೆ ಆತರ ಅವನು ಮಾಡ್ತಾನೆ ಅಂದ್ಬಿಟ್ಟು ಭಕ್ತಿ ಮಾಡ್ಕೊಂಡು ಇಲ್ಲದಿರೋ ಪಾಪ ಮಾಡುವಂಥದ್ದಲ್ಲ. ಕೆಲವೊಂದು ಟೈಮು ಅವನ ಮಾಯೆಯ ಇದರಿಂದ ಆತರ ಆಗಿರತ್ತೆ. ಆದ್ರೆ ನಾವು ಆತರ ಮಾಡುವಂಥದ್ದಲ್ಲ. ಆದ್ರೆ ನಮ್ಮಲ್ಲಿರುವಂತಹ ಪರಮಾತ್ಮನಿಗೂ ನಾವು ಸಾಕ್ಷಿ ಆಗ್ಬೇಕಲ್ಲ. ಅವನು ನೋಡ್ತಾ ಇರ್ತಾನಲ್ಲ, ನಾವು ಶುದ್ಧ ಭಕ್ತಿಯಿಂದ ಮಾಡಿದ್ದೇವೆ ಅಥವಾ ಕಳ್ಳ ಭಕ್ತಿಯಿಂದ ಮಾಡಿದ್ದೇವೆ ಅಂತ. ಅದರಿಂದ ಶುದ್ಧ ಭಕ್ತಿಯಿಂದ ಮಾಡಿದಾಗ ಮಾತ್ರ ನಮ್ಗೆ ಭಗವಂತನ ರಕ್ಷಣೆ ಸಿಗತ್ತೆ. ಕವಿಂ ಪುರಾಣ ಮನುಷಾಸಿತಾರ ಮನೋರಣೀಯಂ ಸಮನಸ್ಮರೇಭ್ಯ ಸರ್ವಸ್ಯ ದಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪುರಸ್ತಾತ್. ಹರೇ ಕೃಷ್ಣ. ಪರಮ ಪುರುಷನು ಎಲ್ಲವನ್ನು ಬಲ್ಲವನು, ಅತಿ ಪುರಾತನನು, ನಿಯಂತ್ರಕನು, ಅತ್ಯಂತ ಸಣ್ಣದಕ್ಕಿಂತ ಸಣ್ಣಗಿರುವವನು, ಎಲ್ಲವನ್ನು ಪಾಲಿಸುವವನು, ಎಲ್ಲ ಐಹಿಕ ಕಲ್ಪನೆಯನ್ನು ಮೀರಿದವನು, ಚಿಂತನೆಯನ್ನು ಮೀರಿದವನು ಮತ್ತು ಸದಾ ಒಬ್ಬ ಪುರುಷನು ಎಂದು ನಾನು ಧ್ಯಾನಿಸಬೇಕನ. ಅವನು ಸೂರ್ಯನಂತೆ ಪ್ರಕಾಶಿಸುವವನು ಮತ್ತು ದಿವ್ಯನಾಗಿದ್ದು ಈ ಐಹಿಕ ಪ್ರಕೃತಿಗೆ ಅತೀತನಾಗಿರುವನು. ಹರೇ ಕೃಷ್ಣ. ಭಗವಂತನನ್ನ ನಾವು ಆ ರೀತಿಯಾಗಿ, ಯಾಕೆಂದ್ರೆ ಕವಿಂ ಪುರಾಣ ಮನುಷ್ಯಾಸಿತಾರ, ಒಂದು ಕವಿ ಯಾವ ರೀತಿಯಾಗಿ ಹಿಂದೆ ಆಗಿದ್ದು ಈಗ ಆಗುವುದು ಮುಂದೆ ಆಗೋದನ್ನ ಅವನಿಗೆ, ಆ ಕವಿಯಾದವನಿಗೆ ಅದರ ಒಂದು ಗ್ರಹಿಕೆ ಇರತ್ತಂತೆ. ಅದೇ ರೀತಿಯಾಗಿ ಪರಮ ಪುರುಷ ಎಲ್ಲವನ್ನ ತಿಳಿದಿರ್ತಾನೆ. ಈಗ ನಮಗೆ ಒಂದು 2-4 ದಿವಸ ಮೊದಲು ಆಗಿರೋದು ನೆನಪಿರುವುದಿಲ್ಲ. ಆದ್ರೆ ಅವನಿಗೆ ನಮ್ಮ ಜೀವನದ ಪೂರ್ತಿ ಹಿಸ್ಟ್ರಿ ಅವನ ಹತ್ರ ಇರುತ್ತೆ. ನಾವು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೇವೆ, ಏನು ಮಾಡಿದ್ದೇವೆ, ಯಾವ ಕರ್ಮವನ್ನು ಮಾಡಿದ್ದೇವೆ,
ಅಲ್ವಾ? ಪ್ರತಿಯೊಂದಕ್ಕೂ ಅವನು ಸಾಕ್ಷಿಯಾಗಿ ಇದ್ದೇ ಇರ್ತಾನೆ. ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಅವನಿಗೆ ಗೊತ್ತೆ, ಆದರೆ ಅವನು ತಟಸ್ಥನಾಗಿರ್ತಾನೆ. ಜೀವಿಯ ಆಗು ಹೋಗುಗಳಿಗೆ ಅವನು ಯಾವುದೇ ರೀತಿಯಲ್ಲಿ ಮಧ್ಯದಲ್ಲಿ ಬರೋದಿಲ್ಲ. ಅವನು ಜೀವಿ ತನಗೇನು ಬೇಕು ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ಸ್ವಾತಂತ್ರ್ಯ ಇರುತ್ತೆ. ಆ ಸ್ವಾತಂತ್ರ್ಯದ ಮುಖಾಂತರ ಅವನು ಏನು ಬೇಕಾದರೂ ಮಾಡ್ಕೊಳ್ಳಿ, ಈ ಐಹಿಕ ಪ್ರಪಂಚದಲ್ಲಿ ನಿಯಮ ಇದೆ, ಅದರಿಂದ ಅವನು ಆ ರೀತಿಯಾಗಿ ಬಿಟ್ಟು ಬಿಡ್ತಾನೆ. ಆದರೆ ಭಕ್ತಿಯನ್ನ ಮಾಡಿದಾಗ, ಅವನ ಕುರಿತು ನಾವು ಚಿಂತಿಸಿದಾಗ ಮತ್ತು ಅವನನ್ನು ಪೂಜಿಸಿದಾಗ ಅವನು ವಿಶೇಷ ಕಾಳಜಿಯನ್ನ ಅವ್ರ ಮೇಲೆ ತೋರ್ತಾನೆ. ಅದರಿಂದ ಅವನು ಹೇಳ್ತಾ ಇದ್ದಾನೆ, ಏನು ಅವನು ಅಚಿಂತ್ಯ. ಇಲ್ಲಿ ಬಹಳ ಮುಖ್ಯ, ಚಿಂತನೆಯನ್ನು ಮೀರಿದವನು. ನಾವು ಭಗವಂತನ ಕೃಷ್ಣನ ಬಗ್ಗೆ ಎಷ್ಟು ಆಲೋಚನೆ ಮಾಡಿದರೂ ಅವನ ಬಗ್ಗೆ ಆಲೋಚನೆ ಮಾಡಿ ಮುಗಿಯೋದಿಲ್ಲ. ಅಥವಾ ನಮ್ಮ ಚಿಂತನೆಯಲ್ಲಿ ನಾವು ಅವನನ್ನು ಹಿಡಿದಿಟ್ಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಕೃಷ್ಣ ಹೀಗೆ, ಕೃಷ್ಣ ಹಾಗೆ, ಅವನ ಶಕ್ತಿ ಇಷ್ಟು, ಅಥವಾ ಅವನು ಇದನ್ನಷ್ಟೇ ಮಾಡುವಂತಹದ್ದು, ಅವನು ಎಲ್ಲಿ ಬರ್ತಾನೆ, ಎಲ್ಲಿ ಹೋಗ್ತಾನೆ, ಯಾವ ರೂಪದಲ್ಲಿ ಬರ್ತಾನೆ, ಯಾರಿಗೆ ಅನುಗ್ರಹ ಮಾಡ್ತಾನೆ, ಅಥವಾ ಯಾರನ್ನ ಕಳಿಸ್ತಾನೆ ಅವರ ಸಹಾಯಕ್ಕೆ, ಅದೆಲ್ಲ ಅವನ ಲೀಲೆ, ಅವನ ಆಟ. ಅದರ ಬಗ್ಗೆ ನಮಗೆ ಯಾವುದೇ ರೀತಿಯಾದಂಥ ನಾವು ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಅಂತಹ ಕೆಲಸಗಳನ್ನು ಕೃಷ್ಣ ಮಾಡ್ತಾನೆ. ನೀವು ನೋಡ್ಬೋದು, ಈಗ ಭಸ್ಮಾಸುರನಂತಹ ಶಿವ ಅಂದ್ರೆ ಒಂದು ಆಶುತೋಷ್ ಅಂತ ಹೇಳ್ತಾರೆ ಶಿವನಿಗೆ, ಅಲ್ವಾ? ಅವನು ವರ ಕೊಟ್ಬಿಟ್ಟಿದ್ದಾನೆ, ಆದರೆ ಅದನ್ನ ಪರಿಹಾರ ಮಾಡಲಿಕ್ಕೂ ಕೃಷ್ಣ ಬರಬೇಕಾಯಿತು ಮೋಹಿನಿಯ ರೂಪದಲ್ಲಿ. ಸೊ ಪ್ರತಿಯೊಂದು ಇದರಲ್ಲಿಯೂ ಒಂದಲ್ಲ ಒಂದು ಕಡೆ ಅವನು ಫೈನಲ್ ಆಗಿ ಅವನು ಬರ್ತಾನೆ, ಎಲ್ಲರನ್ನೂ ರಕ್ಷಿಸ್ತಾನೆ. ಭಕ್ತರನ್ನ ಯಾವಾಗಲೂ ಕೆಳಗೆ ಬೀಳಲಿಕ್ಕೆ ಕೊಡುವುದಿಲ್ಲ. ಎಷ್ಟೋ ಶಾಸ್ತ್ರದ ಉದಾಹರಣೆಯನ್ನು ತೆಗೆದುಕೊಳ್ಳಿ, ಯಾವ ಭಕ್ತರೂ ಸಹಿತ ಅವರನ್ನ ಅಂದ್ರೆ ಅವರು ಮಾಡಿರುವಂತಹದ್ದು ಅಥವಾ ಅವರು ಕೊಟ್ಟಿರುವಂತಹ ವರ, ಶಿವನೇ ಇರಲಿ ಬ್ರಹ್ಮನೇ ಇರಲಿ, ಅವರು ಕೊಟ್ಟಿರುವಂತಹ ವರವೂ ಸಹಿತ ಸುಳ್ಳಾಗದ ಹಾಗೆ ಅವನು ಅದನ್ನ ಹ್ಯಾಂಡಲ್ ಮಾಡ್ತಾನೆ ಕೃಷ್ಣ. ಅದನ್ನ ಆ ರೀತಿಯಾಗಿ ಅವನು ಅದಕ್ಕೆ ಒಂದು ಪರಿಹಾರವನ್ನ ತರ್ತಾನೆ, ಆ ಒಂದು ವಿಪತ್ತಿಗೆ, ಸಮಸ್ಯೆಗೆ. ಸೊ ನಾವೆಲ್ಲ ಒಂದು ಅರ್ಥದಲ್ಲಿ ಕೇಳಬಹುದು, ಎಲ್ಲವೂ ಅವನ ಲೀಲೆಗಳೇ ಅಂತ ನಾವು ತಿಳ್ಕೊಳ್ಳಬಹುದು. ಅವನ ಲೀಲೆಯಲ್ಲಿ ನಾವು ಒಂದು ಪಾತ್ರಧಾರಿಗಳಷ್ಟೇ. ಅದು ನಾವು ಹೇಳ್ತೀವಲ್ಲ ಎಷ್ಟೋ ಸಲ, ನಾವು ಬರೀ ಇಲ್ಲಿ ಒಂದು ಪಾತ್ರಧಾರಿಗಳು ಮಾತ್ರ, ಆಡಿಸುವವನು ಅವನು, ನಾವಿಲ್ಲಿ ಬರೀ ಅವನ ಕೈಗೊಂಬೆಗಳಷ್ಟೇ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅದರಿಂದ ಎಲ್ಲಾ ಐಹಿಕ ಕಲ್ಪನೆಯನ್ನು ಮೀರಿದವನು ಕೃಷ್ಣ, ಚಿಂತನೆಯನ್ನ ಮೀರಿದವನು, ಸದಾ ಒಬ್ಬ ಪುರುಷನು. ಅವನು ಯಾರು? ಅವನೊಬ್ಬ ಪುರುಷ ಅನ್ನುವಂಥದ್ದನ್ನ ನಾವು ನೋಡ್ಕೋಬೇಕು. ಹೀಗೆ ಅವನು ಕೊಳಲನ್ನ ಧರಿಸಿ, ಪೀತಾಂಬರವನ್ನು ಧರಿಸಿ, ಕೌಸ್ತುಭ ಹಾರವನ್ನು ಧರಿಸಿ, ತಲೆಯಲ್ಲಿ ನವಿಲುಗರಿಯನ್ನು ಧರಿಸಿ ಕೃಷ್ಣನನ್ನ ಕಲ್ಪಿಸಿಕೊಳ್ಳುವುದೇ ಹೀಗೆ. ನವಿಲು ವಾಹನ ಅವನದು. ಸೊ ಆ ರೀತಿಯಾಗಿ ಕೃಷ್ಣನ ನಾವು ಕಲ್ಪಿಸಿಕೊಂಡು ಅವನನ್ನು ಆರಾಧಿಸಬೇಕು. ಇದನ್ನ ಭಗವಂತ ಬ್ರಹ್ಮ ಸಂಹಿತೆಯಲ್ಲಿ ವಿವರಿಸ್ತಾನೆ, ಕೃಷ್ಣ ಹೇಗಿದ್ದಾನೆ ಅಂತ, ಅವನ ರೂಪವನ್ನ. ಸೊ ಆದ್ರಿಂದ ಶಾಸ್ತ್ರದಲ್ಲಿ ಇರುವ ಹಾಗೆ ಭಗವಂತನ ರೂಪವನ್ನ ನಾವು ಸ್ಮರಿಸಿಕೊಂಡು ಅವನನ್ನು ಆರಾಧಿಸಬೇಕು, ಅವನನ್ನು ಪೂಜಿಸಬೇಕು ಅಂತ ಇಲ್ಲಿ ಅವನು ಹೇಳ್ತಾ ಇದ್ದಾನೆ. ಮತ್ತು ದಿವ್ಯನಾಗಿದ್ದು ಐಹಿಕ ಪ್ರಕೃತಿಗೆ ಅತೀತ, ಈ ಪ್ರಕೃತಿಗೆ ಅತೀತ ಅವನು. ನಾವು ಜೀವಿಗಳು ಇಲ್ಲಿ ಏನು ನಿಯಮ ಅನುಸಾರ ನಮಗಿದೆ, ಅದು ಯಾವುದು ಅವನಿಗೆ ಇಲ್ಲ, ಅವನು ಅದರ ಹೊರಗೆ ಇರುವಂಥವನು ಅನ್ನೋದನ್ನ ಇಲ್ಲಿ ಅವನು ಹೇಳ್ತಾನೆ. ಸೊ ಬ್ರಹ್ಮ, ಶಿವ ಅನ್ನಂಥವರು ಸಹಿತ ಭಗವಂತನನ್ನ ಸ್ಮರಿಸ್ತಾರೆ, ಅವರ ಶ್ರೇಷ್ಠ ಭಕ್ತರು. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಂ ಸಂಸಿದ್ಧಿ ಪರಮಾಂ ಗತಾಃ. ಹರೇ ಕೃಷ್ಣ. ಹರೇ ಕೃಷ್ಣ. ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂದಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಹರೇ ಕೃಷ್ಣ. ಸೊ ಭಕ್ತಿಯನ್ನ ಮಾಡಿಕೊಂಡು ಯಾರು ಪರಿಪೂರ್ಣತೆಯನ್ನ ಪಡಿತಾರೆ ಅಂತಹ ಮಹಾತ್ಮರು ಅಂದ್ರೆ ಯಾರು ಅಂತ ನೋಡಿ. ಭಕ್ತಿಪೂರ್ವಕ ಯೋಗಿಗಳು ಅಂದ್ರೆ ಈ ಯೋಗ ಮಿಶ್ರಿತ ಭಕ್ತಿ ಅಂತ ನಾವಿಲ್ಲಿ ಕರೆಯುವಂತಹದ್ದು. ಯಾಕೆ ಅಂದ್ರೆ ಯೋಗದಲ್ಲಿ ಯಮನ ಬಗ್ಗೆ ನಾವು ಡಿಸಿಪ್ಲಿನ್ ಬಗ್ಗೆ ತಿಳ್ಕೊಂಡ್ವಿ, ಒಂದು ಶಿಸ್ತುಬದ್ಧ. ಆದ್ರಿಂದ ಇಲ್ಲಿ ಭಕ್ತಿಯಲ್ಲಿಯೂ ಸಹಿತ ಒಬ್ರು ಬೆಳಗ್ಗೆ ಹೇಳ್ತಾರೆ, ಬೇಗ ಹೇಳುವಂತಹದ್ದು. ಬೆಳಗ್ಗೆ 4:45 ಎದ್ದು ಸ್ನಾನ ಮಾಡಿ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಹರಿನಾಮ ಸ್ಮರಣೆಯನ್ನ ಮಾಡುವಂತಹದ್ದು, ಜಪ ಮಾಡುವಂತಹದ್ದು, ಬೆಳಗ್ಗೆ ಅವನಿಗೆ ಮಂಗಳಾರತಿ ಮಾಡುವಂತಹದ್ದು, ಮತ್ತೆ ಏಕಾದಶಿಯಂತಹ ವ್ರತಗಳನ್ನ ಮಾಡುವಂತ, ಇದೆಲ್ಲ ಯೋಗ.
ಇದು ನಿಯಮಗಳನ್ನು ನಾವು ಪಾಲಿಸಬೇಕು. ಯಾಕೆ ಶಾಸ್ತ್ರದಲ್ಲಿ ಹೇಳ್ತಾರೆ ಏಕಾದಶಿಯಂತಹ ವ್ರತಗಳು ಅಥವಾ ಕೆಲವೊಂದು ಟೈಮು ಈ ಪರಂಪರೆಯಲ್ಲಿ ನಾವು ಯಾವುದಾದ್ರೂ ಒಂದು ಪರಂಪರೆಗೆ ಸೇರಿಕೊಂಡಾಗ ಆ ಪರಂಪರೆಯ ಗುರು ಪೀಠಗಳು ಅವರನ್ನು ಸ್ಮರಿಸಬೇಕಾದ್ದು ಅದೆಲ್ಲ ಮಾಡಬೇಕಾಗತ್ತೆ. ಸೊ ಆ ರೀತಿಯಾಗಿ ಎಲ್ಲವನ್ನ ಮಾಡಿಕೊಂಡು ನಾವು ಅಂದ್ರೆ ಇದರಲ್ಲಿ ಯೋಗ ಮಿಶ್ರಿತ ಭಕ್ತಿ ಅಂತ ಇದನ್ನ ಕರೆಯುವಂಥ ಎಲ್ಲವನ್ನ ನಾವು ಮಾಡ್ತೇವೆ ಅಲ್ಲಿ. ಅದರಿಂದ ಈ ಭಕ್ತಿ ಯೋಗ ಅನ್ನುವಂಥದ್ದೇ ಹಾಗೆ, ಇಲ್ಲಿ ಯೋಗ ಇದೆ, ಭಕ್ತಿ ಇದೆ. ಆ ರೀತಿಯಾಗಿ ಈ ಭಕ್ತಿಯನ್ನ ಮಾಡಿಕೊಂಡು ಶುದ್ಧ ಭಕ್ತಿಗಳಾದ ಅವರು ಯೋಗಿಗಳು ಅಂತ ಇಲ್ಲಿ ಹೇಳ್ತಾರೆ. ಅಂತಹ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ, ಇಲ್ಲಿ ಬಹಳ ಮುಖ್ಯ, ಈ ಐಹಿಕ ಪ್ರಪಂಚ ಅನ್ನುವಂಥದ್ದಕ್ಕೆ ಏನು ಹೇಳ್ತಾನೆ ಅವನಿಲ್ಲೇ, ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂತಿರುಗುವುದಿಲ್ಲ. ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿ ಪರಮಾಂಗತ. ಇದು ದುಃಖಾಲಯಂ ಅಶಾಶ್ವತ ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಂ ಅಶಾಶ್ವತಂ. ಅತ್ಯುನ್ನತ ಪರಿಪೂರ್ಣತೆ, ಅವರಿಗೆ ಪುನರ್ಜನ್ಮ ಅನ್ನುವಂತಹದ್ದಿಲ್ಲ, ಮತ್ತೆ ಇಲ್ಲಿ ಬರುವುದಿಲ್ಲ. ಅವರು ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಪರಿಪೂರ್ಣತೆ ಅಂದ್ರೆ ಏನು? ಪೂರ್ಣ ಅಂದ್ರೆ ಯಾರು? ಪೂರ್ಣ ಅಂದ್ರೆ ಕೃಷ್ಣ. ಕೃಷ್ಣನನ್ನ ಬಿಟ್ಟು ಬೇರೆ ಯಾವುದೂ ಪೂರ್ಣ ಇಲ್ಲ. ಅಂದ್ರೆ ಭಕ್ತರು ಪರಿಪೂರ್ಣತೆಯನ್ನ ಸಾಧಿಸ್ತಾರೆ ಭಕ್ತಿಯನ್ನ ಮಾಡುವುದರಿಂದ. ಅಂದ್ರೆ ಭಗವಂತನ ಜೊತೆಗೆ ನೇರ ಸಂಪರ್ಕವನ್ನ ಅವರು ಪಡಿತಾರೆ, ಅವನ ಲೋಕವನ್ನ ಸೇರ್ತಾರೆ ಅನ್ನುವಂಥದ್ದು. ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮನ ವಿದ್ಯತೆ. ಹರೇ ಕೃಷ್ಣ. ಐಹಿಕ ಜಗತ್ತಿನ ಅತ್ಯುನ್ನತ ಲೋಕದಿಂದ ಅತಿ ಕೆಳಗಿನ ಲೋಕದವರೆಗೆ ಎಲ್ಲಾ ಲೋಕಗಳು ದುಃಖ ಆವಾಸಗಳೇ. ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವನಿಗೆ ಪುನರ್ಜನ್ಮವಿಲ್ಲ. ಹರೇ ಕೃಷ್ಣ. ಸೊ ಅವನು ಹೇಳ್ತಾ ಇದ್ದಾನೆ, ಇಲ್ಲಿ 14 ಲೋಕಗಳಿವೆ. ಮೇಲಿನ ಲೋಕಗಳು ಬ್ರಹ್ಮನ ಲೋಕದಿಂದ ಹಿಡಿದು ಕೆಳಗೆ ಅಂದ್ರೆ ಭೂಮಿ ಮಧ್ಯದ ಲೋಕ, ಭುವ ಸ್ವ ಮಹಾ ಜನ ತಪ ಮತ್ತೆ ಸತ್ಯಲೋಕ, 7 ಲೋಕಗಳಿದೆ. ಸೊ ಕೆಳಗಡೆ ಭೂಲೋಕ ಏನೋ ಕೆಳಗಡೆ ಅದು ನೋಡೋಣ ಅಂತ ಹೇಳಿ. ಸೊ ಆ ರೀತಿಯಾಗಿ ಎಲ್ಲ ಲೋಕಗಳು, ಕೆಳಗಡೆ ಲೋಕಗಳು ಎಲ್ಲವೂ ದುಃಖಾಲಯ ಅಶಾಶ್ವತ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಯಾಕೆಂದ್ರೆ ಇಲ್ಲಿ ನಾವು ಜನನ ಮರಣಗಳು ಮತ್ತೆ ಮತ್ತೆ ಆಗತ್ತೆ. ಬ್ರಹ್ಮನಿಗೂ 100 ವರ್ಷ ಆಯುಷ್ಯ ಅಷ್ಟೇ, ಅವನು ಮರಣವನ್ನ ಹೊಂದಬೇಕಾಗುತ್ತೆ. ಬ್ರಹ್ಮ ಶಾಶ್ವತ, ಅದು ಶಿವ ಶಾಶ್ವತ. ಶಿವನಿಗೆ ಮರಣ ಅನ್ನುವಂತಹದ್ದಿಲ್ಲ. ಅವನದೇ ಆದ ಒಂದು ಶಿವಲೋಕ ಇದೆ, ಅದು ವೈಕುಂಠ ಲೋಕದ ಸಮೀಪದಲ್ಲಿಯೇ. ಸೊ ಅದರಿಂದ ಎಲ್ಲಾ ಲೋಕಗಳು ದುಃಖಗಳ ಆವಾಸಗಳೇ. ಇಲ್ಲಿ ಇವುಗಳಲ್ಲಿ ಜನನ ಮರಣಗಳು ಮತ್ತೆ ಮತ್ತೆ ಆಗುತ್ತವೆ. ಆದರೆ ಕುಂತಿಯ ಪುತ್ರನಾದ ಅರ್ಜುನನೇ, ನನ್ನ ನಿವಾಸವನ್ನು ಸೇರಿದವರಿಗೆ ಪುನರ್ಜನ್ಮ. ಅದರಿಂದ ಮುಕ್ತಿ ಬೇಕಂದ್ರೆ ನಾವು ಎಲ್ಲಿ ಹೋಗ್ಬೇಕು? ವೈಕುಂಠಕ್ಕೆ ಹೋಗ್ಬೇಕು ಅಲ್ವಾ? ವೈಕುಂಠಕ್ಕೆ ಹೋಗ್ಬೇಕು ಅನ್ನೋದೇ ಎಲ್ಲರ ಆಸೆ ಇರುತ್ತೆ. ಮುಕ್ತಿ, ಅವ್ರಿಗೆ ಮೋಕ್ಷ ಸಿಕ್ತು ಅಂತ ನಾವು ಎಷ್ಟೋ ಸಲ ಹೇಳ್ತೇವೆ ಯಾರಾದರೂ ಶರೀರ ತ್ಯಾಗ ಮಾಡಿದಾಗ. ಅಂದ್ರೆ ಅವರು ಅಂತಹ ಒಂದು ಭಗವಂತನ ಸೇವೆಯನ್ನ ಮಾಡಿಕೊಂಡು ಪ್ರತಿನಿತ್ಯ ಅವನ ಸ್ಮರಣೆಯನ್ನ ಮಾಡಿಕೊಂಡು ಯಾರಾದರೂ ಶರೀರ ತ್ಯಾಗ ಮಾಡಿದರೆ ಖಂಡಿತವಾಗಿ ಅವರಿಗೆ ಮೋಕ್ಷ ಸಿಗುತ್ತೆ. ಅಂದ್ರೆ ಅಂತ್ಯಕಾಲೇಚ ಮಾಮೇವ ಸ್ಮರಣ್ ಮುಕ್ತಾಕಲೇವರು. ಯಾರು ಸಾಯುವ ಸಮಯದಲ್ಲಿ ನನ್ನನ್ನು ನೆನಪು ಮಾಡ್ಕೊಳ್ತಾರೆ ಅವರು ಖಂಡಿತವಾಗಿಯೂ ನನ್ನನ್ನೇ ಹೊಂದುತ್ತಾರೆ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಅದರಿಂದ ಈ ದುಃಖಾಲಯ ಅಶಾಶ್ವತ ಐಹಿಕ ಪ್ರಪಂಚದಲ್ಲಿ ಇರಬೇಕಂದ್ರೆ ಮತ್ತೆ ಹುಟ್ಟು ಮತ್ತೆ ಸಾವು ನಮಗಿದ್ದದ್ದೇ. ಅದರಿಂದ ಇದನ್ನು ಮೃತ್ಯುಲೋಕ ಅಂತ ಕರೀತಾರೆ. ಸಹಸ್ರಯುಗ ಪರ್ಯಂತಂ ಅಹಮರ್ಯದ್ ಬ್ರಹ್ಮಣೋ ವಿದುಃ. ಸಹಸ್ರಯುಗ ಪರ್ಯಂತಂ ಮಹರ್ಯದ್ ಬ್ರಹ್ಮಣೋ ವಿದುಃ. ರಾತ್ರಿಯುಗ ಸಹಸ್ರಾಂತಾಂ ತೇಹೋ ರಾತ್ರ ವಿದೋ ಜನಾಃ. ಅವ್ಯಕ್ತಾವ್ಯಕ್ತಯಃ ಸರ್ವ ಪ್ರಭವನ್ಯಹರಾಗಮೇ. ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ಭೂತಗ್ರಾಮ ಸ ಏವಾಯಂ ಭೂತ್ವಾ ಪ್ರಲೀಯತೆ. ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ. ಹರೇ ಕೃಷ್ಣ. ಮನುಷ್ಯರ ಲೆಕ್ಕದ ಪ್ರಕಾರ 1000 ಯುಗಗಳು ಸೇರಿ ಬ್ರಹ್ಮನ 1 ದಿನ. ಅವನ ರಾತ್ರಿಗೂ ಇಷ್ಟೇ ಅವಧಿ. ಬ್ರಹ್ಮನ ಹಗಲಿನ ಪ್ರಾರಂಭದಲ್ಲಿ ಎಲ್ಲಾ ಜೀವಿಗಳು ಅಪ್ಯಕ ಸ್ಥಿತಿಯಿಂದ ಅಭಿವ್ಯಕ್ತಿ ಪಡೆಯುತ್ತಾರೆ. ಅನಂತರ ರಾತ್ರಿಯಾದಾಗ ಅವರು ಮತ್ತೆ
ಅವ್ಯಕ್ತರಲ್ಲಿ ಲೀನವಾಗುತ್ತಾರೆ. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಈ ಎಲ್ಲಾ ಜೀವಿಗಳು ಮತ್ತೆ ಹುಟ್ಟುತ್ತವೆ. ಬ್ರಹ್ಮನಿಗೆ ರಾತ್ರಿಯಾದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ಹರೇ ಕೃಷ್ಣ. ಬ್ರಹ್ಮನ ಒಂದು ಹಗಲಲ್ಲಿ ಸೃಷ್ಟಿಗಳಾಗತ್ತೆ, ಬ್ರಹ್ಮನ ರಾತ್ರಿಯಲ್ಲಿ ಮತ್ತೆ ಅವು ಅವ್ಯಕ್ತದಲ್ಲಿ ಲೀನವಾಗುತ್ತೆ. ಅವ್ಯಕ್ತ ಅಂದ್ರೆ ಏನು? ವ್ಯಕ್ತವಾಗದೇ ಇರೋ, ನಾವು ಇಂದ್ರಿಯಗಳಿಂದ ಅದನ್ನು ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಮನುಷ್ಯ ಲೆಕ್ಕಾದ ಪ್ರಕಾರ 1,000 ಯುಗಗಳು ಸೇರಿ ಬ್ರಹ್ಮನ ಒಂದು ದಿನ, 1,000 ಯುಗಗಳು. ಅದರಿಂದ ಈ ಯುಗಗಳ ಒಂದು ದಿನದಲ್ಲಿ ಮತ್ತೆ ಅಷ್ಟೇ ರಾತ್ರಿಯೂ ಆಗತ್ತಂತೆ. ಆ ರಾತ್ರಿ ಆದಾಗ ಏನೂ ಇರುವುದಿಲ್ಲ ಅಂತ, ಎಲ್ಲ ಬರೀ ಕತ್ಲೆ. ಅವೆಲ್ಲ ಅವ್ಯಕ್ತದಲ್ಲಿ ಲೀನವಾಗ್ತಾರೆ ಎಲ್ಲ ಜೀವಿಗಳು. ಮತ್ತೆ ಅವನಿಗೆ ಹಗಲಾದಾಗ ಮತ್ತೆ ಅವರು ಅವನು ಮತ್ತೆ ಸೃಷ್ಟಿ, ಮತ್ತೆ ಅವರು ವ್ಯಕ್ತವಾಗ್ತಾರೆ. ನಮ್ಮ ಕರ್ಮಫಲಗಳ ಅನುಸಾರವಾಗಿ ಮತ್ತೆ ಮತ್ತೆ ಶರೀರವನ್ನು ಪಡಿತಾರೆ. ಅದರಿಂದ 84 ಲಕ್ಷ ಜೀವರಾಶಿಗಳಲ್ಲಿ ಯಾವುದಾದ್ರೂ ಒಂದು ರೀತಿಯ ಶರೀರವನ್ನು ಪಡೆದು ಮತ್ತೆ ಜೀವಿಗಳು ಇಲ್ಲಿ ವ್ಯಕ್ತವಾಗುತ್ತೆ, ಕಾಣಿಸ್ಕೊಳ್ತವೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಸೊ ಈಗ ಎಲ್ಲ ಜೀವಿಗಳು ಇಲ್ಲಿ ನಮಗೆ ಕಾಣಿಸ್ತಾ ಇದೆ, ನಾವೆಲ್ಲ ಇದ್ದೀವಿ ಅಂದರೆ ಇದು ಬ್ರಹ್ಮನ ಹಗಲು. ಮತ್ತೆ ಮತ್ತೆ ಬ್ರಹ್ಮನಿಗೆ ಹಗಲಾದಾಗ ಎಲ್ಲ ಜೀವಿಗಳು ಹುಟ್ಟುತ್ತವೆ, ಮತ್ತೆ ಬ್ರಹ್ಮನಿಗೆ ರಾತ್ರಿ ಆದಾಗ ಅವೆಲ್ಲ ನಿಸ್ಸಹಾಯಕವಾಗಿ ನಾಶವಾಗುತ್ತವೆ. ನಾಶವಾಗುತ್ತವೆ ಅಂದರೆ ಅವ್ಯಕ್ತದಲ್ಲಿ ಲೀನವಾಗುವಂಥದ್ದು. ಅವರು ಶರೀರವನ್ನು ಕಳ್ಕೊಳ್ಳುತ್ತೆ, ಮತ್ತೆ ಶರೀರವನ್ನು ಪಡೆಯುತ್ತೆ. ಹರೇ ಕೃಷ್ಣ. ದಯವಿಟ್ಟು ಮ್ಯೂಟಲ್ಲಿರಿ. ಮಾತಾಜಿ ನೋಡಿ. ಪರಸ್ತಸ್ಮಾಸ್ತು ಭಾವೋನ್ಯೋ ಅವ್ಯಕ್ತೋ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಃ ಸರ್ವೇಷು ಭೂತೇಷು ನಶ್ಯಸ್ಸು ನ ವಿನಶ್ಯತಿ. ಹರೇ ಕೃಷ್ಣ. ಹರೇ ಆದರೆ ಕೃಷ್ಣ. ಓದಿ ಮಧು, ಓದಿ. ಆದರೆ ಇನ್ನೊಂದು ಅವ್ಯಕ್ತವಾದ ಪ್ರಕೃತಿ ಇದೆ. ಅದು ನಿತ್ಯವಾದದ್ದು ಮತ್ತು ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುವನ್ನು ಮೀರಿದ್ದು. ಅದು ಪರಮೋನ್ನತವಾದದ್ದು ಮತ್ತು ಎಂದೂ ನಾಶವಾಗುವುದಿಲ್ಲ. ಈ ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗವು ಇದ್ದಂತೆ ಇರುತ್ತದೆ. ಭಗವಂತ ಹೇಳ್ತಾ ಇರುವಂಥದ್ದು ಇದು ಎಲ್ಲೋ ಒಂದ್ ಕಡೆ ಉಲ್ಲೇಖ ಇರಬೇಕು. ಎಷ್ಟು ದೊಡ್ಡ ಇರಬಹುದು ಆಧ್ಯಾತ್ಮಿಕ ಪ್ರಪಂಚ ಅನ್ನುವಂಥದ್ದು ಅಂದ್ರೆ ಅದು ಈ ಐಹಿಕ ಪ್ರಪಂಚದ ಅಂದ್ರೆ ಅದಕ್ಕೆ ಮಿತಿಯೇ ಇಲ್ಲ ಬಿಡಿ. ಭಗವಂತ ಅಂದ್ರೆ ಅನಂತ, ಅನಂತ ಆದಿ ಅಂತ್ಯ ಎಲ್ಲದೂ ಇಲ್ಲದೆ ಇರುವಂಥವನಿಗೆ ನಾವು ಮಿತಿಯನ್ನು ಹಾಕಲಿಕ್ಕೆ ಸಾಧ್ಯವಾ? ಸೊ ಅದರಿಂದ ಆದರೆ ನಮ್ಮ ಒಂದು ಊಹೆಗೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೇಳಲಿಕ್ಕೆ ಹೋದರೆ ಈ ಭೌತಿಕ ಪ್ರಪಂಚದ 3 ಪಟ್ಟಾದರೂ ಆಧ್ಯಾತ್ಮಿಕ ಪ್ರಪಂಚ ಇದೆ ಅಂತ ಹೇಳ್ತಾರಂತೆ. ಅಂದರೆ ಅವ್ನು ಹೇಳ್ತಾನೆ ಈ ಆಧ್ಯಾತ್ಮಿಕ ಪ್ರಪಂಚ ಅನ್ನುವಂಥದ್ದು ಯಾವಾಗಲೂ ಶಾಶ್ವತವಾದಂಥದ್ದು, ಯಾವಾಗಲೂ ಹೇಗಿದೆಯೋ ಹಾಗೇ ಇರುತ್ತೆ, ಅಲ್ಲಿ ಅದು ನಾಶವಾಗುವುದಿಲ್ಲ. ಈ ಐಹಿಕ ಪ್ರಪಂಚ ನಾಶವಾಗತ್ತೆ. ಸೊ ಅಲ್ಲಿ ಹೇಳ್ತಾರೆ ನಿತ್ಯವಾದದ್ದು ಮತ್ತು ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುಗಳನ್ನ ಮೀರಿದ್ದು ಅದು. ಈ ವ್ಯಕ್ತಿ ಮತ್ತು ಅವ್ಯಕ್ತ ಜಡವಸ್ತುಗಳಲ್ಲಿ ಜಡವಸ್ತುಗಳು ಅಂದ್ರೆ ಅವುಗಳನ್ನ ಮೀರಿದ್ದು ಅದು. ಇಲ್ಲಿ ಜಡವಸ್ತುಗಳು ಅಂದ್ರೆ ಏನು? ಅದಕ್ಕೆಲ್ಲ ಒಂದು ಎಕ್ಸ್ಪೈರಿ ಡೇಟ್ ಇದೆ. ಜಡವಸ್ತುಗಳೆಲ್ಲ ನಾಶವಾಗಲೇಬೇಕದು, ಅದೇನು ಪರ್ಮನೆಂಟ್ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ ಈ ಸೃಷ್ಟಿಯಲ್ಲಿ. ಆದರೆ ಅಲ್ಲಿ ಅದೆಲ್ಲ ಮೀರಿದ್ದು ಶಾಶ್ವತವಾದಂಥದ್ದು, ಪರಮ ಉನ್ನತವಾದದ್ದು ಅದು. ಅದಕ್ಕಿಂತ ಉನ್ನತವಾದದ್ದು ಯಾವುದೂ ಬೇರೆ ಇಲ್ಲ. ಮತ್ತೆ ಅದು ನಾಶವಾಗುವುದಿಲ್ಲ. ಜಗತ್ತಿನಲ್ಲಿರುವ ಎಲ್ಲವೂ ನಾಶವಾದಾಗ ಆ ಭಾಗ, ಆ ಆಧ್ಯಾತ್ಮಿಕ ಪ್ರಪಂಚ ಹೇಗಿದೆಯೋ ಹಾಗೇ ಇರತ್ತೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅದರ ವೈಕುಂಠ ಲೋಕಗಳು ಇಲ್ಲಿ ನೋಡ್ಬೋದು. ಇದು ಆಧ್ಯಾತ್ಮಿಕ ಪ್ರಪಂಚ, ಇದು ಕೆಳಗಡೆ ಇರುವಂತಹದ್ದು ಭೌತಿಕ ಪ್ರಪಂಚ. ಇದನ್ನು ನಾವು ಗೋಲೋಕ ಚಾರ್ಟ್ ಅಂತ ಕರಿತೇವೆ. ಕೃಷ್ಣ ಇಲ್ಲಿ ಗೋಲೋಕದಲ್ಲಿ ಇರ್ತಾನಂತೆ. ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಅವನದೇ ಆದ ಗೋಲೋಕ, ಹೇಗೆ ಕಮಲದ ಹೂವಿನ ರೀತಿಯಲ್ಲಿ ಇದೆಲ್ಲ ಒಂದೊಂದು ಲೋಕಗಳು, ಬೇರೆ ಬೇರೆ ಒಂದೊಂದು ಹೆಸರು ಸಹಿತ ಒಂದೊಂದು ಲೋಕಗಳು ಒಬ್ಬೊಬ್ಬರಿಗೆ ಅದು ಅಲೋಕೇಟ್ ಆಗಿರುವಂತಹದ್ದು. ಆ ರೀತಿಯಾಗಿ ಕೇಂದ್ರದಲ್ಲಿ ಕೃಷ್ಣ ಇರ್ತಾನೆ. ಆಮೇಲೆ ಅವನ ವಿಸ್ತರಣೆ ವೈಕುಂಠ ಲೋಕಗಳು ಇವೆಲ್ಲ ನೋಡ್ಬೋದು. ನಾರಾಯಣ ಇರುವಂತಹದ್ದು ಅವನ ವಿಸ್ತರಣೆ, ಅವನ ಬೇರೆ ಬೇರೆ ವಿಸ್ತರಣೆಗಳಿದೆ ವೈಕುಂಠ ಲೋಕಗಳಲ್ಲಿಯೂ ಸಹಿತ. ಆ ರೀತಿಯಾಗಿ ಅವನು ಪ್ರತಿಯೊಂದು ಲೋಕಗಳಲ್ಲಿಯೂ ಇರ್ತಾನೆ. ಅವನ ಉದ್ದೇಶ ಏನಿದೆಯೋ ಅದರ ಪ್ರಕಾರ ಎಲ್ಲವನ್ನ ನೋಡ್ಕೊಂಡು ಹೋಗ್ಲಿಕ್ಕೆ, ಈ ಸೃಷ್ಟಿಯನ್ನ ನೋಡ್ಕೊಂಡು ಹೋಗ್ಲಿಕ್ಕೂ ಸಹಿತ ಅವನು ಆ ರೀತಿಯಾಗಿ ಇರ್ತಾನೆ. ಸೊ ಇದನ್ನು ನಾವು ಇಲ್ಲಿ ನೋಡ್ಬೋದು. ಈ ಐಹಿಕ ಪ್ರಪಂಚದಲ್ಲಿ ಭೂಮಿ ಇರುತ್ತೆ, ಮತ್ತೆ ಮೇಲೆ ಟೋಟಲ್ 14 ಲೋಕಗಳು, ಕೆಳಗಡೆ
ಭೂಮಿಯಿಂದ ಕೆಳಗಡೆ ಅತಳ ವಿತಳ ಸುತಳ ತಳಾತಳ ರಸ ತಳ ಪಾತಾಳ, ಆ ರೀತಿಯಾಗಿ 7 ಲೋಕಗಳು, ಮೇಲ್ಗಡೆ 7 ಲೋಕಗಳು. ಬ್ರಹ್ಮ ಇರ್ತಾನೆ ಸತ್ಯಲೋಕದಲ್ಲಿ. ಸೊ ಅವನ ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತನ ಲೀಲೆಗಳು ಹೇಗೆ ವೃಂದಾವನದಲ್ಲಿ ಭೂಮಿಗೆ ಬಂದಾಗ ಅವನು ಹೇಗೆ ನಡ್ಕೊಂಡಿದ್ನೋ ಅದೇ ರೀತಿಯಾಗಿ ಅವನ ಲೀಲೆಗಳು ಶಾಶ್ವತವಾಗಿ ನಡೀತಾ ಇರುತ್ತೆ ಅಂತ ಪುರಾಣದಲ್ಲಿ ನಾವು ತಿಳ್ಕೊಳ್ಬಹುದು. ಕೃಷ್ಣನ ಲೀಲೆಗಳು ಎಲ್ಲಿ? ಆಧ್ಯಾತ್ಮಿಕ ಪ್ರಪಂಚದಲ್ಲಿ, ಅಲ್ಲಿ ಗೋಲೋಕ ವೃಂದಾವನದಲ್ಲಿ ಅವನಿರುವಂತಹ ಜಾಗ ಅದು. ಸೊ ಇಲ್ಲಿ ಕೃಷ್ಣನ ಕುರಿತಾಗಿ ಭಕ್ತಿಯನ್ನ ಮಾಡಲಿಕ್ಕೆ ಒಬ್ಬ ಭಕ್ತ ಯಾವ ರೀತಿಯಾಗಿ ಅಂದ್ರೆ ತನ್ನ ಅಳಲನ್ನ ತೋಡ್ಕೊಳ್ತಾನೆ ಅನ್ನೋದನ್ನ ಇಲ್ಲಿ ನೋಡಿದರೆ, ಇವರ ಹೆಸರು ಕುಲಶೇಖರ್ ಆಳ್ವಾರ್ ಅಂತ. ನೀವು ಅವ್ರ ಬಗ್ಗೆ ಚೆಕ್ ಮಾಡ್ಬೋದು ಗೂಗಲಲ್ಲಿ. ಅವ್ರು ಅತ್ಯಂತ ಭಗವಂತನ ಅವರು ಅಂದ್ರೆ ಈ ಮುಕುಂದ ಮಾಲಾ ಸ್ತೋತ್ರ ಅನ್ನುವಂಥದ್ದನ್ನ ಬರೀತಾರೆ. ಆ ಮುಕುಂದ ಮಾಲಾ ಸ್ತೋತ್ರದಲ್ಲಿ ಭಗವಂತನಲ್ಲಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಅವರು ಮಾಡ್ಕೊಳ್ತಾರೆ. ಏನು? ಕೃಷ್ಣ ತ್ವದೀಯ ಪದ ಪಂಕಜ ಪಂಜರಾಂತಂ ಅದೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಪವಾತ ಪಿಸ್ಸೆ ಕಂಠಾವರೋಧನ ವಿಧಂ ಸ್ಮರಣಂ ಕುತಸ್ತೆ. ಹರೇ ಕೃಷ್ಣ. ಯಾರಾದ್ರೂ ಹರೇ ಓದಿ. ಹರೇ ಕೃಷ್ಣ. ಕೃಷ್ಣ. ಓದಿ ಓದಿ. ಓಕೆ. ಪ್ರಿಯ ಕೃಷ್ಣ, ನನ್ನ ಮಾನಸ ರಾಜಹಂಸವು ನಿನ್ನ ಪಾದರ ಬಿಂದಗಳ ದಂಟನ್ನು ಸುತ್ತಿಕೊಳ್ಳುವಂತೆ ನನ್ನನ್ನು ಈ ಕೂಡಲೇ ಸಾಯಿಸು. ಇಲ್ಲದಿದ್ದರೆ ನಾನು ಕೊನೆಯ ಉಸಿರೆಳೆಯುವಾಗ ನನ್ನ ಗಂಟಲು ಕಟ್ಟಿ ಹೋಗಿರುವಾಗ ನಿನ್ನ ಸ್ಮರಣೆ ಮಾಡಲು ಹೇಗೆ ಸಾಧ್ಯ? ಹರೇ ಕೃಷ್ಣ. ಈಗ ನಾನು ನಿನ್ನ ಸ್ಮರಣೆ, ಶರೀರ ಸರಿಯಾಗಿಯೇ ಇದೆ, ನನಗೆ ಈಗಲೇ ಅಂದ್ರೆ ನನಗೆ ಸಾವು ಕೊಟ್ಬಿಡು ನೀನು. ಯಾಕೆಂದ್ರೆ ಈ ಅಂದ್ರೆ ಈ ರಾಜಹಂಸ ಇದೆಯಲ್ಲ, ಕಮಲದ ಸರೋವರದಲ್ಲಿ ಇರುವಂತಹ ಆ ರಾಜಹಂಸ, ಅದು ಆ ಕಮಲದ ದಂಟನ್ನು ಸುತ್ತಕೊಳ್ಳತ್ತಂತೆ. ಅಂದ್ರೆ ಅದಕ್ಕೆ ಎಷ್ಟು ಅದನ್ನ ಯಾವ ರೀತಿ ಸುತ್ತಕೊಳ್ಳುತ್ತೆ ಆ ರೀತಿಯಾಗಿ ನನ್ನ ಮನಸ್ಸು ಸಹಿತ ನಿನ್ನನ್ನ ಸುತ್ತಕೊಂಡು ನನಗೆ ಆ ಸಾವು ಕೊಟ್ಬಿಡು. ಯಾಕೆಂದ್ರೆ ಈ ಸಾಯುವ ಸಮಯ ಬಂದಾಗ, ಅಂದ್ರೆ ಶರೀರ ಶಿಥಿಲವಾದಾಗ, ಅಂದ್ರೆ ಇಲ್ಲಿ ನಮ್ದು ಏನಿದೆ ಅಂದ್ರೆ ಇದು ಏನು? ಜನ್ಮ ಮೃತ್ಯು ಜರ ವ್ಯಾಧಿ, ಹುಟ್ಟು ಸಾವು ಮತ್ತೆ ಜರ ಅಂದ್ರೆ ಶಿಥಿಲವಾಗುವಂತಹದ್ದು ಶರೀರ, ಅಥವಾ ವ್ಯಾಧಿ ಬರುವಂತಹದ್ದು. ಆ ವ್ಯಾಧಿಗಳು ಏನು ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಯಾವಾಗ ಅಂತ. ಅದರಿಂದ ಆ ಸಮಯದಲ್ಲಿ ಕಪವಾತ ಪಿಸ್ಸೆ, ಪ್ರಾಣ ಪ್ರಯಾಣ ಸಮಯ ಕಪವಾತ ಪಿಸ್ಸೆ, ಅಂದ್ರೆ ಶರೀರವನ್ನು ನಾನು ಬಿಡುವಾಗ ನನ್ನ ಗಂಟ್ಲು ಕಟ್ಕೊಂಡು ನಿನ್ನ ಸ್ಮರಣೆ ಮಾಡ್ಲಿಕ್ಕೆ ಆಗದೆ ಇದ್ರೆ ಏನಾಗ್ಬೋದು ನನ್ನ ಕತೆ? ಆದ್ರಿಂದ ನೀನು ನನಗೆ ಸಾವು ಈಗಲೇ ಕೊಟ್ಬಿಡು, ನಾನು ಎಲ್ಲ ಸರಿ ಇರುವಾಗಲೇ ಅಂತ ಅವರು ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದಾರೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಹರೇ ಕೃಷ್ಣ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಮಾತಾಜಿ ಅವರು ಓದ್ತಾ ಇದ್ದಾರೆ. ಕಂಟಿನ್ಯೂ ಮಾಡಿ. ಭಕ್ತಿಪೂರ್ವಕ ಸೇವೆಯ ಮಾರ್ಗವನ್ನು ಸ್ವೀಕರಿಸುವವನು ವೇದಾಧ್ಯಯನ, ಯಜ್ಞಗಳ ಆಚರಣೆ, ದಾನ ಮಾಡುವುದು ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಬರುವ ಫಲಗಳನ್ನು ಕಳೆದುಕೊಳ್ಳಬೇಕಾಗಿಲ್ಲ. ಭಕ್ತಿ ಸೇವೆ ಮಾಡಿದರೆ ಸಾಕು, ಆತನು ಇವೆಲ್ಲವನ್ನೂ ಪಡೆಯುತ್ತಾನೆ ಮತ್ತು ಕಡೆಯಲ್ಲಿ ಪರಮ ಶಾಶ್ವತ ನಿವಾಸವನ್ನು ಸೇರುತ್ತಾನೆ. ಹರೇ ಕೃಷ್ಣ. ಸೊ ಈಗ ಕೆಲವರು ವೇದಗಳನ್ನು ಅಧ್ಯಯನ ಮಾಡ್ತಾರೆ, ಅದೆಲ್ಲ ಬಹಳ ಕಷ್ಟ, ನಮಗೆ ಸಮಯ ಸಾಕಾಗಲ್ಲ, ಅದನ್ನ ತಿಳ್ಕೊಳ್ಬೇಕು. ಕೆಲವರು ವೇದಗಳನ್ನು ಅಧ್ಯಯನ ಮಾಡ್ತಾರೆ, ಇನ್ನು ತಿಳ್ಕೊಳ್ಳೋದಿಲ್ಲ. ಆದರೆ ಅಟ್ಲೀಸ್ಟ್ ಇರಲಿ, ಅವರು ಭಗವಂತನ ಸೇವೆ ಅಂತ ವೇದ ಪಠಣವನ್ನು ಮಾಡ್ತಾರೆ. ಆದರೆ ಅದಕ್ಕೆಲ್ಲ ಒಂದಿಷ್ಟು ಕರ್ಮಫಲಗಳು ಇದೆ, ಮಾಡಿದ್ದಕ್ಕೆ ಪುಣ್ಯಗಳು ಸಿಗತ್ತೆ ಅವರಿಗೆ. ಅದರಿಂದ ವೇದಾಧ್ಯಯನ, ಯಜ್ಞಗಳನ್ನು ಮಾಡ್ತಾರೆ, ಬೇರೆ ಬೇರೆ ರೀತಿಯಾದಂತಹ ಯಜ್ಞಗಳನ್ನು ಮಾಡ್ತಾರೆ, ಅದರಿಂದ ಒಂದಿಷ್ಟು ಪುಣ್ಯವನ್ನು ಸಂಪಾದನೆ ಮಾಡ್ತಾರೆ. ಅಟ್ಲೀಸ್ಟ್ ನಾವು ಪುಣ್ಯ ಸಂಚಯನವನ್ನಾದರೂ ಮಾಡಬೇಕು ಅಲ್ವಾ? ಪಾಪ ಸಂಚಯನ ಮಾಡ್ಕೋಬಾರ್ದು. ಪುಣ್ಯ ಸಂಚಯನ ಮಾಡಿದರೆ ಅಟ್ಲೀಸ್ಟ್ ನಮಗೆ ಭಗವಂತನ ಆ ಒಂದು ಕೃಪೆಯಿಂದ ನಾವು ಮುಂದೆ ಇನ್ನೂ ಹೆಚ್ಚು ಹೆಚ್ಚು ಭಕ್ತಿ ಸೇವೆಯನ್ನು ಮಾಡೋ ಅವಕಾಶ ನಮಗೆ ಸಿಗಬಹುದು. ಆದರೆ ಯಾರು ಭಗವಂತನ ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ, ಶುದ್ಧ ಭಕ್ತರಾಗ್ತಾರೆ, ಅವರು ಮೋಕ್ಷವನ್ನು ಸಹಿತ ಅಪೇಕ್ಷಿಸುವುದಿಲ್ಲವಂತೆ. ಅಂದ್ರೆ ಅವರು ಈ ಐಹಿಕ ಪ್ರಪಂಚದಲ್ಲೇ ನಾವು ಭಕ್ತಿ ಸೇವೆಯನ್ನ ಮಾಡಿ ಅಂದ್ರೆ ಶುದ್ಧ ಭಕ್ತರಾದರೆ ನಮಗೆ ಭಗವಂತನ ಸೇವೆ ಬಿಟ್ಟು ಬೇರೆ ಏನೂ ಅಪೇಕ್ಷೆ ಇರುವುದಿಲ್ಲ. ಇವನ್ ವೈಕುಂಠಕ್ಕೆ ಹೋಗ್ಬೇಕು ಅನ್ನುವಂಥ ಆಸೆ ಇರುವುದಿಲ್ಲ. ಎಲ್ಲೇ ಇದ್ರೂ ನನಗೆ ಆ ಸೇವೆ ಒಂದು ಸಿಕ್ಕಿದ್ರೆ ಸಾಕು ಅಂತ.
ಅವನ ಸೇವೆ ಮಾಡುವಂತಹ ಭಾಗ್ಯ ಯಾವಾಗಲೂ. ಅದಿದ್ಬಿಟ್ರೆ ಮತ್ತೇನು ಬೇಕು ನಮಗೆ ಅಂತ. ಅದರಿಂದ ಈ ಎಲ್ಲ ವೇದಗಳ ಯಜ್ಞಗಳ ಅಥವಾ ತಾತ್ವಿಕ ಮತ್ತು ಕಾಮ್ಯ ಕರ್ಮಗಳಿಂದ ಏನು ಕಾಮ್ಯ ಕರ್ಮಗಳು, ಅದರಿಂದ ಬರುವ ಫಲವನ್ನು ನಾವು ಭಕ್ತಿ ಸೇವೆ ಮಾಡುವವರು ಕಳೆದುಕೊಳ್ಳುವುದಿಲ್ಲ. ಅದರಲ್ಲಿ ಎಲ್ಲ ಸಿಗುವ ಎಲ್ಲಾ ಫಲಗಳು ಅವನಿಗೆ ಇಲ್ಲಿ ಸಿಗತ್ತೆ ಭಕ್ತಿಯನ್ನ ಮಾಡೋದ್ರಿಂದ. ಅದರಿಂದ ಭಕ್ತಿ ಮಾಡುವಾಗ ನಮ್ಗೇನಾದ್ರೂ ಸಿಕ್ಕಿದ್ರೆ ನಾವು ಅದನ್ನ ತಿರಸ್ಕಾರ ಮಾಡಬಾರ್ದು, ಅದನ್ನು ಅಪೇಕ್ಷಿಸಲೂಬಾರದು. ಈಗ ಕೆಲವೊಂದು ಟೈಮ್ ಶುದ್ಧ ಭಕ್ತರು ಇರ್ತಾರೆ, ತುಂಬಾ ಸಂಪತ್ತು ಬರಬಹುದು ಅವ್ರ ಹತ್ರ, ಆದರೆ ಅದನ್ನು ಅಪೇಕ್ಷಿಸದೆ ಏನೋ ಒಂದು ಉದ್ಯೋಗದಲ್ಲಿ ನಿರತರಾಗಿರ್ತಾರೆ, ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾರೆ, ಸ್ಮರಣೆಯನ್ನು ಮಾಡ್ತಾರೆ, ಅವನ ಸೇವೆಯನ್ನು ಮಾಡ್ತಾರೆ, ಲಕ್ಷ್ಮಿ ಬಂದು ಅಲ್ಲಿ ನೆಲೆಸ್ತಾಳೆ. ಅಂತ ಸಮಯದಲ್ಲಿ ಅವರಿಗೆ ಸಂಪತ್ತು ಬರಬಹುದು, ಆದರೆ ಅದನ್ನು ಸಹಿತ ಅವರು ಅಪೇಕ್ಷಿಸದೆ ಅದನ್ನ ಸರಿಯಾದ ರೀತಿಯಲ್ಲಿ ಅಂದ್ರೆ ಮತ್ತೆ ಭಗವಂತನ ಸೇವೆಗೆ ಅದನ್ನ ಇದು ಮಾಡಬೇಕು. ಆ ರೀತಿಯಾಗಿ ಹೇಳ್ತಾರೆ. ಅದರಿಂದ ಭಗವಂತನ ಅಂದ್ರೆ ಎಲ್ಲವನ್ನು ಅವನು ಪಡಿತಾನೆ ಮತ್ತು ಕಡೆಯಲ್ಲೇ ಪರಮಶಾಶ್ವತವಾದ ನನ್ನ ನಿವಾಸವನ್ನು ಅವರು ಪಡಿತಾರೆ ಅನ್ನುವುದನ್ನು ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಈ ಅಧ್ಯಾಯ ಮುಗಿಯುತ್ತೆ. 11 ಅಂದ್ರೆ ಅರ್ಜುನ 8 ಪ್ರಶ್ನೆಗಳನ್ನ ಕೇಳ್ತಾನೆ, ಅದಕ್ಕೆ ಉತ್ತರ ಸಾವಿನ ಸಮಯದಲ್ಲಿ ಭಗವಂತ ಹೇಳ್ತಾನೆ, ನನ್ನನ್ನ ಪಡಿಬೇಕಂದ್ರೆ ನಾವು ಅವನನ್ನ ಯಾವಾಗಲೂ ಸ್ಮರಿಸ್ತಾ ಇರಬೇಕು. ಯೋಗ ಮಿಶ್ರಿತ ಭಕ್ತಿ ಹೇಗೆ ಅಂದ್ರೆ ಎಲ್ಲವನ್ನ ಮಾಡಿಕೊಂಡು ಭಕ್ತಿ ಸೇವೆಯಲ್ಲಿ ಹೇಳಿದ ಹಾಗೆ ಪ್ರತಿನಿತ್ಯ ನಾವು ಶಿಸ್ತುಬದ್ಧವಾಗಿ ಭಗವಂತನ ಭಕ್ತಿಯನ್ನ ಮಾಡುವುದರಿಂದ ನಾವು ಭಗವಂತನ ಸಾಕ್ಷಾತ್ಕಾರವನ್ನ ಪಡೆಯಬಹುದು. ಮತ್ತು ಹೇಗೆ ನಾವು ಈ ಜನ್ಮದಲ್ಲಿ ಅವನನ್ನ ಪಡೆಯಬಹುದು, ಅಂತ್ಯಕಾಲದಲ್ಲಿ ಅವನನ್ನ ಸ್ಮರಿಸುವುದರಿಂದ. ಮತ್ತೆ ಯಾವಾಗಲೂ ನಮಗೆ ಆ ಹಂಬಲ ಇರಬೇಕು. ಹೇಗೆ ಕಂಬಳಿ ಹುಳು ನಾನು ಚಿಟ್ಟೆ ಆಗ್ಬೇಕು ಅನ್ನುವಂಥ ಹಂಬಲ ಇರುತ್ತೋ, ಅದೇ ರೀತಿಯಾಗಿ ಭಕ್ತನಿಗೆ ಯಾವಾಗಲೂ ಭಗವಂತನ ಸೇವೆ ಮಾಡುವಂತಹ ಒಂದು ಹಂಬಲ ಇರಬೇಕು. ಆ ರೀತಿಯಾಗಿ ಮಾಡ್ತಾ ನಾವು ಭಗವಂತನ ಪ್ರಾಪ್ತಿಯನ್ನ ಪಡೆಯಬಹುದು, ಅವನ ಸಾಕ್ಷಾತ್ಕಾರವು ನಮಗೆ ಆಗತ್ತೆ. ಭೌತಿಕ ಪ್ರಪಂಚ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ಬಗ್ಗೆ ಭಗವಂತ ಹೇಳ್ತಾನೆ, ನಿತ್ಯವಾದ ಅವನ ಪ್ರಪಂಚ ಹಾಗೆ ಉಳಿಯತ್ತೆ ಅನ್ನುವಂಥದ್ದು. ಆದರೆ ಯಾವಾಗ ನಾವು ಶುದ್ಧ ಭಕ್ತಿಯನ್ನ ಮಾಡ್ತೇವೋ ಇಲ್ಲಿ, ಆವಾಗ ನಾವು ಪರಮೋನ್ನತಿಯನ್ನ ಸಾಧಿಸಲಿಕ್ಕೆ ಸಾಧ್ಯ, ಭಗವಂತನನ್ನ ಪಡೆಯಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಇಲ್ಲಾಂದ್ರೆ ನಾವು ಹರೇ ಕೃಷ್ಣ ಭಗವಂತನ ನಾಮಸ್ಮರಣೆಯನ್ನ ಮಾಡೋಣ. ಹರೇ ಕೃಷ್ಣ. ಓಕೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ್ ರಾಮ್ ಹರೇ ಹರೇ, ಕೃಷ್ಣ 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 ಹರೇ ಹರೇ,
हरे राम 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 हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम हरे हरे कृष्ण कृष्ण हरे राम राम हरे हरे कृष्ण कृष्ण हरे राम हरे हरे कृष्ण कृष्ण हरे राम हरे कृष्ण हरे राम हरे हरे कृष्ण कृष्ण हरे राम हरे 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 कृष्ण हरे राम कृष्ण हरे राम हरे कृष्ण हरे कृष्ण हरे राम हरे कृष्ण हरे कृष्ण 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 हरे राम कृष्ण हरे राम हरे कृष्ण हरे कृष्ण हरे राम हरे कृष्ण हरे राम कृष्ण हरे कृष्ण ಎಲ್ರಿಗೂ ಧನ್ಯವಾದಗಳು. ನಾಳಿನ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ. ಅತ್ಯಂತ ರಹಸ್ಯವಾದಂತಹ ಜ್ಞಾನವನ್ನ ಭಗವಂತ ನಾಳೆ ನಮಗೆ ಕೊಡ್ತಾನೆ. ಸೊ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ. ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ. ಇಲ್ಲಿ ನೆರೆದಿರುವ ಎಲ್ಲ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಧನ್ಯವಾದ. ಹರೇ ಕೃಷ್ಣ. ಶುಭರಾತ್ರಿ. ಹರೇ ಕೃಷ್ಣ.